ಸರ್ ರೈಟ್. ವೀಕ್ಷಕರೇ ನಮಸ್ತೆ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಮಾತನಾಡ್ತಿರುವಂತಹ ವಿಚಾರ ರಾಜಕೀಯ ಬೆಳವಣಿಗೆಗಳು, ವಿವಾದಾತ್ಮಕ ಹೇಳಿಕೆಗಳು, ಇದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಆರೋಗ್ಯಕರವಾಗಿರುವಂತಹ ಚರ್ಚೆ ಜೊತೆಗೆ ಎಲ್ಲರಿಗೂ ಕೂಡ ಮಾದರಿಯಾಗಬೇಕಾಗಿರುವಂತಹ ಒಂದು ವಿಷಯದ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ಅಂದರೆ ಒಂದು ಊರು, ಆ ಊರಿನ ಜನಸಾಮಾನ್ಯರೆಲ್ಲ ಸೇರಿಕೊಂಡು, ಆ ಊರಿನ ನಾಗರಿಕರೆಲ್ಲ ಸೇರಿಕೊಂಡು ಒಗ್ಗಟ್ಟಿನಿಂದ ಯಾವುದೇ ರೀತಿಯ ಸ್ವಾರ್ಥ ಇಲ್ಲದೆ ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಹೋದರೆ, ಅದು ಕೂಡ ಪ್ರಾಮಾಣಿಕವಾಗಿರುವಂಥ ಹೋರಾಟವನ್ನು ಮಾಡ್ತಾ ಹೋದರೆ ಆ ಒಂದು ಹೋರಾಟಕ್ಕೆ ಜಯ ಸಿಗುತ್ತೆ ಅನ್ನುವಂತಹ ಮಾತುಗಳನ್ನು ನಾವು ಕೇಳಿದ್ದೇವೆ, ನೋಡಿದ್ದೇವೆ. ಅಂಥದ್ದೇ ಒಂದು ಘಟನೆ ನಮ್ಮ ಮಂಗಳೂರಿನಲ್ಲಿ ದೇರಳಕಟ್ಟೆಯಲ್ಲಿ ಮೊಂಟೆ ಪದವಿನಲ್ಲಿ ನಡೆದಿರುವಂತಹ ಒಂದು ವಿಚಾರದ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಇದ್ದೇವೆ. ಅಂದರೆ ಈ ಊರಿನಲ್ಲಿರುವಂತಹ ನಾಗರಿಕರಿಗೆ, ಅಲ್ಲಿರುವಂತಹ ಜನಸಾಮಾನ್ಯರಿಗೆ ಪ್ರತಿನಿತ್ಯ ಓಡಾಡಲಿಕ್ಕೆ ಸರ್ಕಾರಿ ಬಸ್ಸಿನ ಒಂದು ಅವಶ್ಯಕತೆ ಇತ್ತು. ಸರ್ಕಾರಿ ಬಸ್ಸು ಬೇಕು ನಮ್ಮ ಗ್ರಾಮಕ್ಕೆ, ನಮ್ಮ ಸ್ಥಳಕ್ಕೆ ಅಂತ ಬಂದಾಗ ಅನೇಕ ವರ್ಷಗಳಿಂದ ಇವರು ಈ ವಿಚಾರವಾಗಿ ಧ್ವನಿಯನ್ನು ಎತ್ತುತ್ತಾ ಬರ್ತಾ ಇದ್ದಾರೆ. ಆದರೆ ಇದರ ಬಗ್ಗೆ ಯಾರೂ ಕೂಡ ಕ್ಯಾರೆ ಅನ್ನಲಿಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಕಾರಣ ಬರೋಬ್ಬರಿ ಒಂದಲ್ಲ ಎರಡಲ್ಲ 5 ವರ್ಷಗಳಲ್ಲ, ಬರೋಬ್ಬರಿ 10 ವರ್ಷಗಳ ಕಾಲ ಇವರ ಊರಿಗೆ ಸರ್ಕಾರಿ ಬಸ್ ಬರಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಪ್ರಾಮಾಣಿಕವಾಗಿರುವಂತಹ ಹೋರಾಟವನ್ನು ಮಾಡಿದ್ದಾರೆ. ಆ ಪ್ರಾಮಾಣಿಕ ಹೋರಾಟದ ಸಲುವಾಗಿ ಈ ಊರಿಗೆ ಸರ್ಕಾರಿ ಬಸ್ ಈಗ ಬಂದಿದೆ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಇಲ್ಲಿ ಪ್ರಥಮವಾಗಿ ಹೆಮ್ಮೆಯಾಗುವಂಥದ್ದು ಈ ಊರಿನ ನಾಗರಿಕರ ಒಂದು ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನದ ಬಗ್ಗೆ. ಯಾಕಂದ್ರೆ 10 ವರ್ಷಗಳು ಅಂತ ಬಂದಾಗ ಅದನ್ನು ಬಿಡಲಿಲ್ಲ, ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ರು. ಇವತ್ತು ಇವರ ಸಂಭ್ರಮ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿದೆ. ಇದೇ ಖುಷಿಯಾಗಿರುವಂತಹ ವಿಚಾರ. ವಿಜಯೋತ್ಸವವನ್ನು ಇವರು ಆಚರಿಸಿದ್ದಾರೆ. ಯಾಕೆ ಸರ್, ಏನು ವಿಜಯೋತ್ಸವ ಅಂತ ಕೇಳಿದ್ರೆ ನಮ್ಮ ಊರಿಗೆ ಸರ್ಕಾರಿ ಬಸ್ಸು ಬಂತು ಸರ್ ಅನ್ನುವಂತಹ ವಿಚಾರ, ಖುಷಿಯ ವಿಚಾರ. ಸೊ ಹಾಗಾಗಿ ಮಾತಾಡಬೇಕು, ಯಾವ ಊರು, ಏನಾಗಿದೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಸರ್ಕಾರಿ ಬಸ್ಸಿಗಾಗಿ 10 ವರ್ಷಗಳ ಸುದೀರ್ಘ ಹೋರಾಟ. ನಾಟೆಕಲ್ ಮೊಂಟೆ ಪದವಿಗೆ ಬಂತು ಸರ್ಕಾರಿ ಬಸ್. ಮಂಗಳೂರಿನಿಂದ ದೇರಳಕಟ್ಟೆ ನಾಟೆಕಲ್ ಮೊಂಟೆ ಪದವು ಮಾರ್ಗವಾಗಿ ಸರ್ಕಾರಿ ಬಸ್ಸು ಸಂಚಾರ ಆರಂಭಗೊಂಡಿದ್ದು, ಈ ಭಾಗದ ಗ್ರಾಮಸ್ಥರ 10 ವರ್ಷಗಳ ಬೇಡಿಕೆ ಕೊನೆಗೂ ಈಡೇರಿದೆ. ಇದು ಮೊಂಟೆ ಪದವಿನ ನಾಗರಿಕರ ಹೋರಾಟಕ್ಕೆ ಸಂದ ಜಯ ಎಂದು ಹೋರಾಟ ಸಮಿತಿಯ ಪದಾಧಿಕಾರಿ ರಜಾಕ್ ಮೊಂಟೆ ಪದವು ಹೇಳಿದ್ದಾರೆ. ನಾಟೆಕಲ್ ಮೊಂಟೆ ಪದವು ಮಾರ್ಗವಾಗಿ ಸರ್ಕಾರಿ ಬಸ್ ಬೇಕೆಂದು ಆಗ್ರಹಿಸಿ ಹಲವು ಸಮಯಗಳಿಂದ ಹೋರಾಟವನ್ನ ಮಾಡಿ ಸಂಬಂಧಪಟ್ಟವರಿಗೆ ಮನವಿಯನ್ನ ಸಲ್ಲಿಸಿದ್ದೆವು. ಈ ಭಾಗದಲ್ಲಿ ಕೇವಲ ಖಾಸಗಿ ಬಸ್ಸುಗಳು ಮಾತ್ರ ಸಂಚಾರವನ್ನ ಮಾಡ್ತಾ ಇದ್ದು, ಅವುಗಳು ಪ್ರಯಾಣಿಕರಿಂದ ಸದಾ ತುಂಬಿ ತುಳುಕ್ತಾ ಇತ್ತು. ವಿದ್ಯಾರ್ಥಿಗಳು ಮತ್ತು ವಯಸ್ಕರು ಖಾಸಗಿ ಬಸ್ನಲ್ಲಿ ಸಂಚಾರ ಮಾಡಲು ಹರಸಾಹಸವನ್ನ ಪಡಬೇಕಿತ್ತು. ಎಷ್ಟು ಬಸ್ ಬರಲಿ, ಅದಕ್ಕೆ ಇಲ್ಲಿ ಪ್ಯಾಸೆಂಜರ್ ರೆಡಿ ಇದ್ದಾರೆ, ಎಲ್ಲರೂ ಬಸ್ಸನ್ನು ಯೂಸ್ ಮಾಡ್ತಲೇ ಇದ್ದಾರೆ. ಆದರೆ ಖಾಸಗಿ ಬಸ್ನವರು ಕೂಡ ಈ ಮೊದಲು ಎಷ್ಟು ಒಳ್ಳೆಯ ಸರ್ವಿಸನ್ನು ಕೊಡ್ತಾ ಇದ್ದಾರೆ. ಇನ್ನು ಸರ್ಕಾರಿ ಬಸ್ ಕೂಡ ಇಲ್ಲಿ ಒಳ್ಳೆಯ ಸೇವೆಯನ್ನು ಕೊಡ್ತಾರೆ ಭರವಸೆ ನಮಗಿದೆ. ಕೊನೆಗೂ ಸಂದ ಜಯಕ್ಕೆ ಮೊಂಟೆ ಪದವಿನ ನಾಗರಿಕರಿಂದ ವಿಜಯೋತ್ಸವ. ಇದೀಗ ನಮ್ಮ ನಿರಂತರ ಹೋರಾಟದ ಫಲವಾಗಿ ಇಂದು ಮೊಂಟೆ ಪದವು ಮಾರ್ಗವಾಗಿ ಸರ್ಕಾರಿ ಬಸ್ ಆಗಮನವಾಗಿರುವುದು ಇಡೀ ಊರಿನ ಜನರಿಗೆ ಹರ್ಷವನ್ನ ತಂದಿದೆ ಎಂದು ಅವರು ಹರ್ಷವನ್ನ ವ್ಯಕ್ತಪಡಿಸಿದರು. ಅಜೀಜ್ ಮೊಂಟೆ ಪದವು, ರಿಮಿಯಾಸ್, ರಫೀಕ್, ಮಂಜನಾಡಿ ಗ್ರಾಮ ಪಂಚಾಯತ್ ಸದಸ್ಯರಾದ ಆಸಿಫ್, ಶಾಕಿರ್ ಎಂಕೆ, ಆಲಿಕುಂಜಿ ಮೊಂಟೆಗಳು ಸೇರಿದಂತೆ ಹಲವರು ಈ ಸಂದರ್ಭ ಉಪಸ್ಥಿತರಿದ್ದರು. ಈ ಊರಿನ 8-10 ವರ್ಷದ ಹೋರಾಟದ ಫಲವಾಗಿದೆ. ಪ್ರಯತ್ನ ನಮ್ಮದು ಪ್ರತಿಫಲವಣದಂತಾಗಿ ಈ ನಮಗೆ ಸರ್ಕಾರಿ ಬಸ್ ವ್ಯವಸ್ಥೆಯಾಗಿದೆ. ಯಾವುದು ಕೂಡ ಹೋರಾಟ ಮಾಡುವಾಗ ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ ಪ್ರತಿಫಲವಾಗಿದೆ. ಈ ಬಸ್ಸಿನ ನಮಗೆ ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಗಿದೆ. ಹಲವು ನಾಗರಿಕರು ಈ ಒಂದು ಹೋರಾಟಕ್ಕೆ ಶ್ರಮಿಸಿದ್ದಾರೆ. ಕಳೆದ 2 ತಿಂಗಳ ಮೊದಲು ನಾಗರಿಕ ಹೋರಾಟ ಸಮಿತಿಯು ಸನ್ಮಾನ್ಯ ಯುಟಿ ಖಾದರ್ ಅವರನ್ನು ಸಂಪರ್ಕಿಸಿ ಮನವಿಯನ್ನು ಕೊಡಲಾಯಿತು. ಇದಕ್ಕೆ ಸಹಕರಿಸಿದ ಎಲ್ಲ ಅಧಿಕಾರಿಗಳಿಗೂ, ನಮ್ಮ ಸರ್ಕಾರಿ ಸಿಬ್ಬಂದಿಗಳಿಗೂ ನಾವು ನಮ್ಮ ಈ ನಾಗರಿಕರ ಪರವಾಗಿ ನಾವು ಧನ್ಯವಾದವನ್ನು ಹೇಳ್ತೇವೆ.
ಇದು ಮಂಗಳೂರಿನಿಂದ ದೇರಳಕಟ್ಟೆ ನಾಟೆಕಲ್ ಮೊಂಟೆಪದವು ಮಾರ್ಗವಾಗಿ ಸರ್ಕಾರಿ ಬಸ್ ಆರಂಭವಾಗಿರುವಂಥದ್ದು ತಾವು ನೋಡ್ಕೊಂಡು ಬಂದ್ರಿ. ಆ ಭಾಗದ ಊರಿನ ಜನರ ಮುಖದಲ್ಲಿ ಮಂದಹಾಸ, ನಗು, ವಿಜಯೋತ್ಸವ, ಹರ್ಷೋದ್ಗಾರ ಎಲ್ಲವೂ ಕೂಡ ಇದೆ. ಅಂದರೆ ಬರೋಬ್ಬರಿ ನಿರಂತರವಾಗಿರುವಂತಹ 10 ವರ್ಷಗಳ ಹೋರಾಟದ ಬಳಿಕ ಆ ಹೋರಾಟಕ್ಕೆ ಫಲ ಸಿಕ್ಕಿದೆ ಅನ್ನುವಂಥದ್ದು. ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಅನೇಕ ಸಮಸ್ಯೆಗಳ ಬಗ್ಗೆ ನಾವು ಪ್ರತಿನಿತ್ಯ ಮಾತಾಡ್ತಾ ಇರ್ತೇವೆ. ಆದರೆ ಆ ನಮ್ಮ ಊರಿನ ಬಗ್ಗೆ, ನಾವು ಇರುವಂತಹ ಪ್ರದೇಶಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ತಾ ಇರ್ತೇವೆ. ಆದರೆ ಪ್ರಾಮಾಣಿಕವಾಗಿ ಇಚ್ಛಾಶಕ್ತಿಯಿಂದ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರೆ ಆ ಊರಿನ ಸಮಸ್ಯೆಯನ್ನ ಆ ಊರಿನ ಜನಸಾಮಾನ್ಯರಿಂದಲೇ ಸರಿಪಡಿಸಬಹುದು ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಹೀಗಾಗಿ ಅನೇಕ ವಿಚಾರಗಳು ನಮ್ಮ ಕಣ್ಣ ಮುಂದೆ ಇದೆ. ಕಳೆದ ಬಾರಿ ಕರಾವಳಿ ಭಾಗದಲ್ಲಿ ಒಂದು ಟೋಲ್ ಗೇಟ್ ಇತ್ತು. ಆ ಟೋಲ್ ಗೇಟ್ನಲ್ಲಿರುವಂತಹ ಅವ್ಯವಸ್ಥೆ ಇದ್ದಾಗ ಆ ಭಾಗದ ಸ್ಥಳೀಯರು ಒಂದು ಪ್ರತ್ಯೇಕವಾಗಿರುವಂತಹ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿರುವಂಥದ್ದು ಅದರ ಪಕ್ಕದಲ್ಲೇ. ಅಂದರೆ ಇದೆಲ್ಲವೂ ಕೂಡ ಆ ಒಂದು ಟೋಲ್ ಗೇಟ್ ಸಮಸ್ಯೆ ಏನಿತ್ತು ಅದಕ್ಕೆ ನಾಂದಿ ಹಾಡಿರುವಂತಹ ಊರಿನ ಆ ಭಾಗದ ಸ್ಥಳೀಯ ಜನರು. ಇದೆಲ್ಲವೂ ಕೂಡ ಆ ಊರಿನ ಆ ಭಾಗದ ಸ್ಥಳೀಯರ ಒಂದು ಇಚ್ಛಾಶಕ್ತಿ, ಅದರಿಂದ ಆ ಸಮಸ್ಯೆ ಪರಿಹಾರ ಆಗಿದೆ. ಸೊ ಇದೀಗ ಈ ಊರಿನ ಜನರ ನಿರಂತರ 10 ವರ್ಷಗಳ ಒಂದು ಹೋರಾಟದ ಬಳಿಕ ಇದೀಗ ಆ ಊರಿಗೆ ಸರ್ಕಾರಿ ಬಸ್ ಬಂದಿದೆ ಅನ್ನುವಂಥದ್ದು ಖುಷಿಯಾಗಿದೆ ಅನ್ನುವಂಥದ್ದು. ಸೊ ಹಾಗಾಗಿ ನಮ್ಮ ಜೊತೆ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡಬೇಕು. ರಜಾಕ್ ಮೊಂಟೆಪದವರು, ನಾಗರಿಕ ಹೋರಾಟ ಸಮಿತಿ. ಆತ್ಮೀಯವಾಗಿರುವಂತಹ ಸ್ವಾಗತ ರಜಾಕ್ ಮೊಂಟೆಪದವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಅಬ್ದುಲ್ ಅಜೀಜ್ ಅವರಿದ್ದಾರೆ, ಸಾಮಾಜಿಕ ಹೋರಾಟಗಾರರು. ಆತ್ಮೀಯವಾಗಿರುವಂತಹ ಸ್ವಾಗತ ಅಬ್ದುಲ್ ಅಜೀಜ್ ಅವರಿಗೆ. ನಮಸ್ತೆ ಸರ್. ಇಬ್ರು ಗಣ್ಯ ವ್ಯಕ್ತಿಗಳಿದ್ದಾರೆ. ಆ ಭಾಗದ ಜನರು ಗೊತ್ತಿದೆ ಹೋರಾಟದ ಬಗ್ಗೆ, ಯಾವ ರೀತಿ ಹೋರಾಟವನ್ನ ಮಾಡಿದ್ದಾರೆ, ಜೊತೆಗೆ ಈ ಒಂದು ವಿಜಯೋತ್ಸವದ ಬಗ್ಗೆ, ಈ ಒಂದು ಹರ್ಷೋದ್ಗಾರದ ಬಗ್ಗೆ ಇದನ್ನು ಕೂಡ ಕೇಳಬೇಕು. ಖುಷಿಯಲ್ಲಿದ್ದಾರೆ. ನಮ್ಮ ಒಂದು 10 ವರ್ಷಗಳ ನಿರಂತರವಾಗಿರುವಂತಹ ಹೋರಾಟಕ್ಕೆ ಫಲ ಸಿಕ್ಕಿದೆ ಅನ್ನುವಂಥದ್ದು ನಾನು ಕೇಳ್ಪಟ್ಟೆ. ರಜಾಕ್ ಮೊಂಟೆಪದವರು ಈ ಒಂದು ವಿಚಾರ ಇದ್ದಾಗ ಶಾಲೆಯಲ್ಲಿದ್ರೆ ಬಹುಶಃ ಶಾಲೆಯಲ್ಲಿದ್ರು. ಈಗ ಓಕೆ, ಈಗ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಉದ್ಯೋಗದಲ್ಲಿದ್ದಾರೆ. ಬರೋಬ್ಬರಿ 10 ವರ್ಷಗಳ ತಮ್ಮ ಒಂದು ಹೋರಾಟ ವೆರಿ ಇಂಟ್ರೆಸ್ಟಿಂಗ್ ಅನ್ನೋದು. ಅಂದ್ರೆ ಶಾಲೆಯ ಕಾಲದಿಂದ, ಅಂದ್ರೆ ಶಾಲೆಗೆ ಹೋಗ್ತಾ ಇದ್ದಾಗ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರಂತೆ. ಆ ಭಾಗದಲ್ಲಿ ವಯಸ್ಕರು, ಶಾಲೆಗೆ ಹೋಗುವಂತಹ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಖಾಸಗಿ ಬಸ್ಸಿನಲ್ಲಿ ರಶ್ ಆಗಿರುವಂತಹ ಬಸ್ಗಳಲ್ಲಿ ಹೋಗ್ತಾ ಇರುವಂಥದ್ದು. ಆ ಸಂದರ್ಭದೇ ಹೋರಾಟ ಕೇಳಿದಂತಹ ಯುವಕ ಇದೀಗ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅದು ನಿರಂತರವಾಗಿರುವಂತಹ ಹೋರಾಟ, ಅಲ್ಲಿಗೆ ಬಿಡ್ಲಿಲ್ಲ. ಆಯ್ತು ನನ್ನ ಶಾಲೆ ಅಂತ ಬಂದಾಗ ಅಲ್ಲಿಗೆ ಬಿಡ್ಲಿಲ್ಲ, ಆ ಹೋರಾಟವನ್ನ ಮಾಡ್ಕೊಂಡಿದ್ದಾರೆ. ಇದೀಗ ಆ ಊರಿಗೆ ಸರ್ಕಾರಿ ಬಸ್ ಬಂದಿರುವಂತದ್ದು. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ನಾನು ರಜಾಕ್ ಮೊಂಟೆಪದ ಅವರಲ್ಲಿ ಕೇಳ್ತಾ ಇದ್ದೇನೆ. ಎಸ್ ಸರ್, ಎಷ್ಟು ಖುಷಿ ಆಗ್ತಾ ಇದೆ ಅಂಡ್ ವಿಜಯೋತ್ಸವನ್ನ ಮಾಡಿದ್ದೀರಾ, ಏನ್ ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್ ಸರ್. ಎಸ್ ಸರ್. ಸರ್, ಒಂದು ಸರ್ಕಾರಿ ಬಸ್ ಬರಬೇಕು ಅಂತ ಹಲವು ವರ್ಷಗಳ ಹೋರಾಟ ಆಗಿತ್ತು. ವಿದ್ಯಾರ್ಥಿ ಜೀವನದಲ್ಲಿರುವಾಗಲೇ ನಾನು ಡಿಗ್ರಿ ಮುಗಿಸುವ ಸಂದರ್ಭ, BCom ಅಲ್ಲಿ ಇದ್ದ ಸಂದರ್ಭದಲ್ಲಿ ಈ ಸರ್ಕಾರಿ ಬಸ್ ಬೇಕು ಅಂತ ದಿನನಿತ್ಯ ನಾವು ಒಡನಾಟದಲ್ಲಿ ಈ ದೇರ್ಲಕಟ್ಟೆಯನ್ನು ಬರಬೇಕಿತ್ತು. ಅದೇ ರೀತಿಯಲ್ಲಿ ನಮ್ಮ ಜೊತೆ ಬೇರೆ ಬೇರೆ ಊರಿಗೆ, ಮಂಗಳೂರು ಕಡೆಗೆ ಆಗಿರ್ಬೋದು, ತೊಕ್ಕೋಟು ಕಡೆಗೆ ಆಗಿರ್ಬೋದು, ಉದ್ಯೋಗದ ನಿಮಿತ್ತ, ಸ್ಕೂಲ್ ನಿಮಿತ್ತ ವಿದ್ಯಾರ್ಥಿಗಳು ಫುಟ್ಪಾತಲ್ಲಿ ನೇಳೋದು, ಇನ್ನಿತರ ಖಾಸಗಿ ಬಸ್ಸಲ್ಲಿ ನೇತಾಡೋದು ನಾವು ದಿನನಿತ್ಯ ನಾವು ಕಣ್ಣಲ್ಲಿ ಕಂಡವರು. ಇದನ್ನೆಲ್ಲ ಕಂಡು ನಮಗೆ ಮನವರಿಕೆ ಆಯಿತು, ನಮ್ಮೂರಿಗೂ ಕೂಡ ಬಸ್, ಹೆಚ್ಚಿನ ಬಸ್ ಬೇಕು. ಅದರಲ್ಲೂ ಕೂಡ ಸರ್ಕಾರಿ ಬಸ್ ಬಂದರೆ ಒಂದು ಟಿಕೆಟ್ನ ದರದಲ್ಲೂ ಕೂಡ ಕಡಿಮೆ ದರದಲ್ಲಿ ಎಲ್ಲರಿಗೂ ಸಂಚಾರ ಮಾಡ್ಬೋದು ಎಂಬ ನಾನು ತಿಳಿದುಕೊಂಡೆ. ನಂತರ ವಿದ್ಯಾರ್ಥಿ ಸಂಘಟನೆ, SFI, ಈ DYFI ಸಂಘಟನೆಯನ್ನೆಲ್ಲ ಆ ಸಂದರ್ಭದಲ್ಲಿ 2012ರಲ್ಲಿ ಸೇರಿಸಿಕೊಂಡು, ಮತ್ತು ನಾಗರಿಕರು ಮುಖ್ಯವಾಗಿ ನಮ್ಮ ಜೊತೆ ನಿಂತ್ಕೊಂಡದ್ದು, ಬಲಿಷ್ಠವಾಗಿ ನಮ್ಮೊಟ್ಟಿಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟದ್ದು ನಾಗರಿಕರು. ಮೊಂಟೆಪದವು ಪ್ರದೇಶದ ನಾಗರಿಕರು, ಮಂಜನಾಡಿ ಭಾಗದ ನಾಗರಿಕರು ಜೊತೆ ಸೇರಿಕೊಂಡು ಆ ಒಂದು ಹೋರಾಟವನ್ನು ಅಲ್ಲಿಂದ ಆರಂಭವಾಗಿರುವಂಥದ್ದು. ಮೊದಲನೇದಾಗಿ ನಮ್ಮ ಮೊಂಟೆಪದವು ಮತ್ತು ಮಂಜನಾಡಿಯಿಂದ ಎರಡೆರಡು ರ್ಯಾಲಿ ಬಂದು ತೌಡುಗೋಳಿ ಕ್ರಾಸಿನಲ್ಲಿ ಅದರ ಒಂದು ಪ್ರತಿಭಟನೆಯನ್ನು ಅಲ್ಲಿ ಮಾಡಿರುವಂಥದ್ದು. ದಿನನಿತ್ಯ ಆ ಹೋರಾಟಕ್ಕೆ ನಾವು ನಿಲ್ಲಿಲ್ಲ, ದಿನನಿತ್ಯ ಹೋರಾಟಗಳು ನಡೀತಾ ಇತ್ತು. ಆದರೂ ಕೂಡ ಸರಿಯಾದ ಸ್ಪಂದನೆ ಸರಿಯಾಗಿ ನಮಗೆ ಆಗ್ತಾ ಇರಲಿಲ್ಲ. ನಾವು ಹೋರಾಟದ ನಂತರ ಮನವಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿ ಆಗಿರ್ಬೋದು, ಅದರ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೂ ಕೂಡ ಸಂಬಂಧಪಟ್ಟ ಅಧಿಕಾರಿಗೆ ಮನವಿಯನ್ನು ಸಲ್ಲಿಸ್ತಾ ಬಂದಿದ್ದೆವು. ನಮಗೆ ಎಡವಟ್ಟಾಗಿರುವಂಥದ್ದು ಖಾಸಗಿ ಮಾಲಕರದ್ದು. ನಾವು ಏನೇ ಪ್ರೋಸೆಸ್ ಆದರೂ ಕೂಡ ಖಾಸಗಿ ಮಾಲಕರು ಅದನ್ನು ಬರದ ರೀತಿಯಲ್ಲಿ ಅವರು ತಡೆ ಹಿಡಿತಾ ಇದ್ರು. ಅದನ್ನೆಲ್ಲ ಎದುರಿಸಿ ನಾವು ಸತತವಾಗಿ ಸಾಧಾರಣ ಇಲ್ಲಿಗೆ ಒಂದು 10 ವರ್ಷ, 2012ರಿಂದ ಈಗ 21, ಸಾಧಾರಣ 10 ವರ್ಷಗಳ ಕಾಲ ಸತತ ಹೋರಾಟದಿಂದ, ನಿರಂತರ ಹೋರಾಟ, ಸಂಘಟನೆಯ ಜೊತೆಗೂ ಕೂಡ ಬೆನ್ನೆಲುಬಾಗಿ ನಿಂತದ್ದು ನಮಗೆ ನಾಗರಿಕ ಹೋರಾಟ ಸಮಿತಿ ಅಂತ. 2017ರಿಂದ ಆದ ಹೋರಾಟವನ್ನು ಮತ್ತೆ ನಾವು ತೆಗೆದುಹಾಕಿ
ಇನ್ನೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ವಿ. ಹಕ್ಕೊತ್ತಾಯ ಸಮಾವೇಶ ಮಾಡಿದೆವು, ಪಾದಯಾತ್ರೆ ಮಾಡಿದೆವು, ಹೋರಾಟ, ಹೀಗೆ ನಿರಂತರ ಈ ಚಳುವಳಿಯನ್ನು ಕಟ್ಕೊಳ್ತಾ ಇದು ನಮ್ಮೂರಿಗೆ ಬರಲೇಬೇಕು ಅಂತ ಚಳುವಳಿಯನ್ನು ಕಟ್ಕೊಳ್ತಾ ನಾವು ನಮ್ಮ ವೈಯಕ್ತಿಕ ವಿಚಾರವನ್ನು ಬಿಟ್ಟು ಎಷ್ಟೇ ಬ್ಯುಸಿಯಲ್ಲಿದ್ದರೂ ಕೂಡ ನಾವು ನಮ್ಮ ಊರಿಗೆ ಬರಬೇಕು ಎಂಬ ಶ್ರಮವನ್ನು ಪಟ್ಟಿದ್ದೇವೆ. ಇದರಲ್ಲಿ ನಮ್ಗೆ ಯಾವುದೇ ರೀತಿಯ ರಾಜಕೀಯ ಇಲ್ಲ. ಬೇರೆ ಬೇರೆ ಪಕ್ಷದ ಬೇರೆ ಬೇರೆ ಸಂಘಟನೆಯ ನಾಯಕರು ನಮ್ಮ ಜೊತೆ ಇನ್ವಾಲ್ವ್ ಆಗಿದ್ದಾರೆ. ನಾವು ಮುಖ್ಯವಾಗಿ ಹೇಳೋದು ಇದರಲ್ಲಿ ಒಂದು ನಯ ಪೈಸೆಯ ರಾಜಕೀಯ ನಮಗೆ ಲಾಭ ಅಗತ್ಯವೂ ಇಲ್ಲ. ನಮಗೆ 400 ಓಟ್ ತೆಗಿಬೇಕು, 4 ಸೀಟ್ ತೆಗಿಬೇಕು ಅಂತ ಪ್ಲಾನ್ ಕೂಡ ನಮ್ಮಲ್ಲಿಲ್ಲ. ನಮ್ಮಲ್ಲಿರುವುದು ನಮ್ಮ ಊರಿಗೆ ಮೂಲಭೂತ ಸೌಕರ್ಯವಾಗಿರುವಂತಹ ಒಂದು ಬಸ್ಸು, ಅದರಲ್ಲಿ ಸರ್ಕಾರಿ ಬಸ್ ಬೇಕು ಅಂತ ನಮ್ಮ ಡಿಮ್ಯಾಂಡ್ ಇತ್ತು. ನಾವು ಕೇಳಿರುವಂಥದ್ದು 3 ಬಸ್ಸು, ಈಗಾಗಲೇ 1 ಬಸ್ ನಮಗೆ ಸ್ಯಾಂಕ್ಷನ್ ಆಗಿ ಬಂದಿದೆ. ಮಾಹಿತಿಯ ಪ್ರಕಾರ ಇನ್ನೂ ಕೂಡ 2 ಬಸ್ ಬರ್ತದೆ ಅಂತ ಈಗಾಗಲೇ ನಮಗೆ ಮಾಹಿತಿ ಕೂಡ ಉಂಟು. ಬರ್ಬೋದು ಮುಂದಿನ ದಿನಗಳಲ್ಲಿ. ನಮ್ಮ ಹೋರಾಟ ಇಂದು ಇದು ನಿಲ್ಲಿಲ್ಲ. ಇನ್ನೂ ಕೂಡ ಆ ಹೋರಾಟ ಚಳುವಳಿ ಮುಂದುವರಿಯುತ್ತೆ. ಇನ್ನೂ ಕೂಡ ಜನರಿಗೆ ಹೆಚ್ಚಿನ ಸರ್ಕಾರಿ ಬಸ್ಸು ಬರಲಿ. ನಮ್ಮ ಊರಿನಲ್ಲಿ ಎಲ್ರಿಗೂ ಕೂಡ ಒಂದು ಇದು ಸವಾಲಾಗಿತ್ತು. ಒಂದು ನಮ್ಗೆಲ್ರಿಗೂ ಕೂಡ ದಿನನಿತ್ಯ ರಜಾಕ್ ಏನಾಯ್ತು ಬಸ್ ಬರೋದಿಲ್ವಾ, ಹೀಗೆ ನಮ್ಮಲ್ಲಿ ಕ್ವಶನ್ ಮಾಡ್ತಾ ಇದ್ರು, ನಿಮ್ದಾಯ್ತಾ ಮುಗೀತಾ ಹೀಗೆಲ್ಲ ಕ್ವಶನ್ ಬರ್ತಾ ಇತ್ತು. ಆದ್ರೂ ಕೂಡ ಅದನ್ನೆಲ್ಲ ಮೆಟ್ಟಿ ನಿಂತು ಜನರಿಗೆ ಸರಿಯಾದ ಮಾಹಿತಿಯನ್ನು ಕೊಡ್ತು. ಪ್ರೋಸೆಸ್ ಅಲ್ಲಿ ಉಂಟು, ನಾವು ಹೋಗ್ತಾ ಇದ್ದೇವೆ, ಸಂಪರ್ಕದಲ್ಲಿದ್ದೇವೆ. ಕಳೆದ 2 ತಿಂಗಳಿಂದ ಎಲ್ಲವನ್ನು ಇಟ್ಕೊಂಡು ನಾಗರಿಕ ಹೋರಾಟ ಸಮಿತಿಯಿಂದ ಒಂದು ಮಾಡಿಕೊಂಡು 4, 5, 6 ಜನರ ಒಂದು ತಂಡವನ್ನು ಕಟ್ಕೊಂಡು ನಮಗೆ ಕೋಟಾ ಶ್ರೀನಿವಾಸ್ ಸಿಗ್ತಾರೆ ಅಂತ ಗೊತ್ತಾಯ್ತು, ನಮ್ಮ ಆಗಿನ ಉಸ್ತುವಾರಿ ಸಚಿವರು. ಆಗ ನಾನು, ಅಜೀಜ್ ಭಾಯ್ ಅವರು, ಮತ್ತೆ ಆಶಿಫು, ರಿಮಿಯಾಜ್, ಮತ್ತೆ ರಫೀಕ್, ಶಾಕೀರ್ ಎಂಕೆ ಇಬ್ರು ಅದರಲ್ಲಿ ಜನಪ್ರತಿನಿಧಿಗಳು ಕೂಡ. ಶಾಕೀರ್ ಎಂಕೆ ಅಲ್ಲಿಯ ಸ್ಥಳೀಯ ಪಂಚಾಯತ್ ಮೆಂಬರ್, ಆಸಿಫ್ SI ಕೂಡ ಸ್ಥಳೀಯ ಪಂಚಾಯತ್ ಮೆಂಬರ್ ಅವರು, ನಮ್ಮ ಮಂಜನಾಡಿ ಗ್ರಾಮ. ಅವರನ್ನು ಕೂಡ ಎಲ್ಲ ಸೇರಿಸಿ ನಾವು ಬರ್ತೇನೆ ಮಾತಾಡ್ತೇನೆ ರಾಜಾಕ್ ಅವರೇ. ಅದೇ ರೀತಿ ಅನೇಕ ಜನರು ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಅಂಡ್ ಇದು ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಿರುವಂತಹ ಕಾರ್ಯಕ್ರಮ ಅಲ್ಲ ಆಗಿರಬಹುದು, ಆದ್ರೂ ಕೂಡ ಇದು ಒಂದು ಆ ಊರಿನ ಆ ಭಾಗದ ಜನರ ಒಂದು ಒಗ್ಗಟ್ಟಿನ ಒಂದು ಪರಿಶ್ರಮ, ಜೊತೆಗೆ ಪ್ರಾಮಾಣಿಕವಾಗಿರುವಂತಹ ಹೋರಾಟ. ಈ ವಿಷಯದ ಬಗ್ಗೆ ಮಾತಾಡಬೇಕು. ಅದೇ ರೀತಿ ತಾವುಗಳು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ತಮ್ಮಲ್ಲೂ ಕೂಡ ಮಾತಾಡಬೇಕು, ಇವರ ಜೊತೆ ಮಾತಾಡಬೇಕು, ಅಥವಾ ಆ ಭಾಗದ ಜನರು ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ತಮಗೂ ಕೂಡ ಮಾತಾಡಬೇಕು ಈ ವಿಚಾರದ ಬಗ್ಗೆ ಅಂತ ಹೇಳಿದ್ರೆ ನೇರವಾಗಿ ಕರೆ ಮಾಡಬಹುದು. ಕರೆಗಳು ಬರ್ತಾ ಇದೆ. ಪ್ರಥಮ ಕರೆ ನಾನು ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಕೇಳ್ತಾ ಇದೆ. ಓಕೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಸರ್? ಅಶ್ಫಾಕ್ ಆನೇಕಲ್ ಅಂತ. ಅಶ್ಫಾಕ್ ಅವರು ಆನೇಕಲ್ಲಿಂದ. ಓಕೆ ಸರ್, ನಮಸ್ತೆ, ಮಾತಾಡಿ ಸರ್, ಮಾತಾಡಿ. ರಜಾಕ್ ಮಂಟಪದ ಅವ್ರ ಹತ್ರ ಮಾತಾಡ್ಲಿಕ್ಕೆ. ಎಸ್ ಸರ್, ಮಾತಾಡಿ. ರಜಾಕ್ ಮಂಟಪದ ಅವರು ನಿರಂತರವಾಗಿ ಸಾಲ, ನಾವು ನೋಡ್ತಾ ಇರುವ ಇದರಲ್ಲಿ ಸಾಲ ಜೀವನದಲ್ಲಿ ನಿರಂತರ ಹೋರಾಟದಲ್ಲಿ ಮುಂದುವರಿದವರು. ಅದರ ಪ್ರತಿಫಲವಾಗಿ ಈಗ ಅಲ್ಲಿದ್ದ ಊರಿನ ಜನರನ್ನು ಒಟ್ಟು ಸೇರಿಸಿ ಅದೇ ಒಂದು ದೊಡ್ಡ ಕೆಲಸ ರಜಾಕ್ ಮಂಟಪದ. ಈಗ ಒಂದು ಅವರ ಹೋರಾಟಕ್ಕೆ ತಕ್ಕದಾದ ಒಂದು ಪ್ರತಿಫಲ ಸಿಕ್ಕಿದೆ. ಅದರಿಂದ ಊರಿನ ಪ್ರತಿಯೊಬ್ಬರು ಅವರಿಗೆ ಸಹಕಾರ ಮಾಡಿದ್ದಾರೆ. ಈ ಸರ್ಕಾರಿ ಬಸ್ಸಿಗಾಗಿ ನಿರಂತರವಾಗಿ ಹೋರಾಟ ಮಾಡಿದ್ದಾರೆ. ಅವರಿಗೆ ಬಿಗ್ ಸಲ್ಯೂಟ್ ಸರ್, ರಜಾಕ್ ಮಂಟಪದವರಿಗೆ. ನಿರಂತರವಾಗಿ ಹೋರಾಟವನ್ನು ಅವ್ರು ಮಾಡಿದ್ದಾರೆ, ಮುಂಚೂಣಿಯಲ್ಲಿ ಇದ್ರು ಈ ಒಂದು ಹೋರಾಟದಲ್ಲಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಸರ್? ಓಕೆ, ಆ ಭಾಗಕ್ಕೆ ಈ ಒಂದು ಬಸ್ಸು ಎಷ್ಟು ಅನಿವಾರ್ಯ ಆಗಿತ್ತು ಅನ್ನುವಂಥದ್ದು ತಮ್ಮ ಮನಸ್ಸಿನಲ್ಲಿ ಬರುತ್ತೆ, ಯಾಕಂದ್ರೆ ತಾವು ನೋಡಿರಬಹುದು ಅಲ್ವಾ, ತಮ್ಗೆ ಗೊತ್ತಿರಬಹುದು. ಕೇಳ್ತಾ ಇದೆಯಾ ಸರ್? ಹಲೋ, ಎಸ್ ಸರ್, ಕೇಳ್ತಾ ಇದೆಯಾ ಸರ್? ಅಲ್ಲಿ ನಮ್ಮ ಪ್ರೈವೇಟ್ ಬಸ್ಸಿನಿಂದ ತುಂಬಾ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಜಾಸ್ತಿ ಟಿಕೆಟ್ ತೆಗೆದ್ರೆ ಸರಿಯಾದ ಸಮಯಕ್ಕೆ ಬಸ್ ಬರ್ತಾ ಇಲ್ಲ ಅಂತ ಹೇಳಿ ಸಾಲ ಸಮಯದಲ್ಲಿ ಅಲ್ಲಿನ ಜನರು ತುಂಬಾ ಹೋರಾಟ ಮಾಡ್ತಾ ಇದ್ದಾರೆ ನಿರಂತರವಾಗಿ 10 ವರ್ಷದಿಂದ. ಅಲ್ಲಿ ಊರಿನ ನಾಗರಿಕರಿಗೆ ಒಂದು ಸೆಲ್ಯೂಟ್ ಹೊಡಿಲೇಬೇಕಾಗ್ತದೆ. ಅದಕ್ಕಿಂತ ಮತ್ತೆ ಅಜೀಜ್ ಅವರಿದ್ದಾರೆ, ಅಜೀಜ್ ಮತ್ತೆ ರಜಾಕ್ ಮಂಟಪದ ಮತ್ತೆ ಆಸಿಫ್ ಅವರು ಎಲ್ಲ ನಿರಂತರವಾಗಿ ಇವರು ಹೋರಾಟ ಮಾಡಿದ್ದಾರೆ. ಅಲ್ಲಿದ್ದು ಶಾಲಾ ಕಾಲೇಜ್ ಅವರು ತುಂಬಾ ಸಹಕಾರದಿಂದ ಅವರೆಲ್ಲರೂ ಒಟ್ಟುಗೂಡಿಸಿದ್ದಾರೆ. ಅದರ ಫಲವಾಗಿ ಈಗ ನಿರಂತರ ಸರ್ಕಾರಿ ಬಸ್ ಬರುವುದಂದ್ರೆ ಅಷ್ಟು ಸುಲಭ ಏನಲ್ಲ. ಎಲ್ಲಾ ಅಧಿಕಾರಿಗಳ ಹತ್ರ ಮಾತಾಡಿ ಅಲ್ಲಿಗೆ ಹೋಗಿ ಕೆಲಸ ಎಲ್ಲ ಬಿಟ್ಟು ಎಲ್ಲ ನಿರಂತರವಾಗಿ ಮಾಡಿದ್ದರ ಪ್ರತಿಫಲವಾಗಿ ಈಗ ಒಂದು ಊರಿ ನಾಗರಿಕರಿಗೆ ಒಂದು ಜಯ ಸಿಕ್ಕಿದಾಗೆ ಆಗಿದೆ. ಸರ್ಕಾರಿ ಬಸ್ ಇಂದ ಅಂದ್ರೆ ಟಿಕೆಟ್ ಅಲ್ಲಿ ಕೂಡ
ಶಾಲಾ ಮಕ್ಕಳಿಗೆ ತುಂಬಾ ಒಂದು ಸಹಕಾರಿಯಾಗುತ್ತೆ. ಅಲ್ಲಿ ಮಂಟಪದ ಅಂತ ಜಾಗಕ್ಕೆ ಸರ್ಕಾರಿ ಬಸ್ ಬಂದದ್ದು ಅಂದ್ರೆ ಊರಿನ ಜನರಿಗೆ ಒಂದು ದೊಡ್ಡ ಒಂದು ಸಹಕಾರ ಆಗ್ತದೆ ಅಲ್ವಾ? ಎಸ್ 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 ಸರ್, ಥ್ಯಾಂಕ್ ಯು ಎಸ್ ಸರ್, ಥ್ಯಾಂಕ್ ಯು. ಎಸ್, ಅದೇ ರೀತಿ ಅಬ್ದುಲ್ ಅಜೀಜ್ ಅವರು ನಮ್ಮ ಜೊತೆ ಒನ್ಸ್ ಅಗೇನ್ ತಮಗೂ ಕೂಡ ಕಂಗ್ರಾಚುಲೇಷನ್ ಸರ್, ತಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ ಅನ್ನುವಂಥದ್ದು. ಎಸ್ ಸರ್, ಏನ್ ಹೇಳ್ತೀರಾ ಫಸ್ಟ್ ರಿಯಾಕ್ಷನ್? ಹೌದು ಸರ್, ಇದೇ ಬಸ್ ಬಂದಾವಾಗ ಒಂದು ಅವಿಸ್ಮರಣೀಯ ಘಟನೆ ಅಂದರೆ ಒಂದು ಮಹಿಳೆ ಫೋನ್ ಮಾಡ್ತಾರೆ. ಓಕೆ. ಒಬ್ರು ಮಹಿಳೆ ಸರೋಜಿನಿ ಅಂತೇಳಿ, ಬಸ್ ಬತ್ತನ್ನು ಅಂತ ಹೇಳಿ. ಓಕೆ. ಅಂದ್ರೆ ಅವರ ಒಂದು ಭಾವನೆಯಲ್ಲಿ ಯಾವ ರೀತಿ ಖುಷಿ ಇತ್ತಂದ್ರೆ ಏನೋ ಒಂದು ಸಂಭ್ರಮ ಬಸ್ ಬಂದಾವಾಗ. ಅಂದ್ರೆ ಅದ್ರಲ್ಲಿ ನಮ್ಗೆ ಮನವರಿಕೆ ಅಂದ್ರೆ ಯಾವ ರೀತಿ ಆ ರೀತಿ ಎಕ್ಸ್ಪೆಕ್ಟೇಷನ್ ಜನರು ಮಾಡಿದ್ರು ಈ ಸರ್ಕಾರಿ ಬಸ್ಸಿನ ಅವಶ್ಯಕತೆ ಇದ್ದುದರಿಂದ ಆ ರೀತಿ ಒಂದು ಎಕ್ಸ್ಪೆಕ್ಟೇಷನ್ ಅವ್ರು ಮಾಡಿದ್ರು. ಸೊ ಇದೀಗ ಏನಾಗಿದೆ ಅಂದ್ರೆ ಈಗ ಇವರು 10 ವರ್ಷಗಳಿಂದ ನಾವು ಮಾಡ್ತಾ ಇದ್ದೇವೆ, ಹಲವು ರಾಜಕೀಯ ಸಂಘಟನೆಗಳು, ಸಾಮಾಜಿಕ ಸಂಘಟನೆಗಳು ಮತ್ತೆ ನಾವು ಮಾಡ್ತಾ ಇದ್ದೇವೆ, ಬಟ್ ಅದು ಯಾವುದು ಪ್ರತಿಫಲ ಕಾಣಲಿಲ್ಲ. ಈಗ ಒಂದು 2 ತಿಂಗಳು ಮೊದಲು ಈ ಲಾಕ್ಡೌನ್ ಆದ ಸಂದರ್ಭದಲ್ಲಿ ಎಲ್ಲ ಕಡೆ ಬಸ್ಸು ಒಂದು ಟೆಂಪರರಿ ಓಡ್ತಾ ಇದೆ. ಜನರಿಗೆ ಅತ್ಯವಶ್ಯಗಳಿಗೆ ಔಷಧಿಗೆ ಹೋಗ್ಲಿಕ್ಕೆ, ಇನ್ನೊಂದು ಖರೀದಿಸ್ಲಿಕ್ಕೆ ಅಂತೇಳಿ ಎಲ್ಲ ಕಡೆಯಿಂದ ಬಸ್ಸು ಹೋಗ್ತಾರೆ, ಸರ್ಕಾರಿ ಬಸ್ಸುಗಳು. ಬಟ್ ನಮ್ಮ ರೂಟಿಂದ ಬಸ್ಸಿ ಇಲ್ಲ. ಆಸ್ಪತ್ರೆಗೆ ಹೋಗುವವರು ಒಂದು 500-600 ರೂಪಾಯಿ ಮಂಗಳೂರಿಗೆ ರಿಕ್ಷಾದಲ್ಲಿ ಕೊಟ್ಟು ಹೋಗ್ಬೇಕು ಜನಸಾಮಾನ್ಯರು. ಅಂದ್ರೆ ಬಸ್ಸಿನ ಒಂದು ಕಷ್ಟ ಗೊತ್ತಾಗಬೇಕು, ನಾವು ಬಸ್ಸಲ್ಲಿ ಸಂಚರಿಸಬೇಕು. ನನಗೆ ಈಗಲೂ ನನಗೆ ಒಂದು ದ್ವಿಚಕ್ರ ವಾಹನ ಕೂಡ ಇಲ್ಲ, ನಾನೇ ಬಸ್ಸಲ್ಲಿ ಸಂಚರಿಸೋಣ. ಅದೇ ಯಾರೋ ಬೈಕ್ ನಮ್ಮ ಫ್ರೆಂಡ್ಸ್ಗಳಿದ್ದಾರೆ, ಬೇಕಾದಷ್ಟು ಗಾಡಿ, ಯಾವ್ದು ಗಾಡಿ ಬೇಕಾದ್ರೆ ಕೊಡ್ತಾರೆ, ಅದು ಬೇರೆ ವಿಷಯ. ಬಟ್ ಆ ಬಸ್ಸಲ್ಲಿ ಸಂಚರಿಸುವಾಗ ನಮ್ಗೆ ಹಳೆಯ ಗೆಳೆಯರು ಸಿಗ್ತಾರೆ. ಅಂದ್ರೆ ಈಗ ಕೂಡ ದುಡಿಮೆ ಕೂಲಿ ಕೆಲಸ ಮಾಡುವವರು, ಅವರಲ್ಲಿ ಒಂದು ಆತ್ಮೀಯ ಮಾತಾಡ್ಲಿಕ್ಕೆಲ್ಲ ನಮ್ಗೆ ಆ ಸೀಟಲ್ಲಿ ಕೂತು ಒಂದು ಒಳ್ಳೆ ಒಂದು ಅನುಭವ ಕೂಡ ಸಿಗ್ತಾರೆ. ಸೊ ಒಂದ್ ದಿವಸ ಮಂಗಳೂರಿಗೆ ಬರುವಾಗ ರಾತ್ರಿ 9 ಗಂಟೆ ಆಗ್ತದೆ, ನಾನು ಹೊರಡ್ಬೇಕಾದ್ರೆ ಬಸ್ಸಿಗೆ ಕಾಯ್ತಾ ಇರ್ತೇನೆ ನಮ್ಮ ಕುಟುಂಬ ಸಮೇತ, ಬಸ್ಸೇ ಇಲ್ಲ. ಸೊ ನಾನು ಲಾಸ್ಟ್ಗೆ ಬಿಜೈನ ಒಂದು ಸರ್ಕಾರಿ ಬಸ್ ಬರ್ತದೆ, ಅಲ್ಲಿಂದ ನಾನು ನಾಟಕಲ್ಲಿ ಹೋಗಿ ನಾಟಕಲ್ಲಿಂದ ಆಟೋ ಹಿಡಿದು ಮನೆಗೆ ಹೋಗ್ತೇನೆ. ಸೊ ನಾನು ಆಲೋಚನೆ ಮಾಡ್ತೇನೆ, ಈ ರೀತಿಯ ಒಂದು ಪರಿಸ್ಥಿತಿ ಜನಸಾಮಾನ್ಯರಿಗೆ ಬರುವಾಗ ಅವರು ಯಾವ ರೀತಿ ಒಂದು ಅವರ ಮನಸ್ಸಿನಲ್ಲಿ ಆ ಒಂದು ಫೀಲಿಂಗ್ಸ್ ಇರ್ಬೋದು ಕಷ್ಟಪಡುವ ಅಂತೇಳಿ. ನಿಜ. ಸೊ ಅದಕ್ಕಾಗಿ ನಾವು ಈ 2 ತಿಂಗಳಲ್ಲಿ ಆ ಒಂದು ಬಸ್ ಬರದಾಗ ಒಂದು ತೀವ್ರತೆ, ಹೋರಾಟದ ತೀವ್ರತೆನೂ ನಮ್ಮ ಅಧಿಕಾರಿಗಳು ಇಮಿಡಿಯೇಟ್ ಆಗಿ ಫಸ್ಟ್ ನಾವು ಹೋದೆವು ನಮ್ಮ ಸನ್ಮಾನ್ಯ ನಮ್ಮ ಕ್ಷೇತ್ರ ಶಾಸಕರಾದ UT ಖಾದರ್ ಹೋದೆವು. UT ಖಾದರ್ ಕೂಡ ಮನವಿ ಇಮಿಡಿಯೇಟ್ ಆಗಿ ಅವರು KSRTC DC ಅವರಿಗೆ ಫೋನ್ ಮಾಡಿದ್ರು. ಫೋನ್ ಮಾಡಿ ಹೇಳಿದ್ರು, ಈ ಒಂದು ರೂಟ್ಗೆ ನೀವು ಇಮಿಡಿಯೇಟ್ ಬಸ್ ಹಾಕ್ಬೇಕು, ಅಲ್ಲಿ ಒಂದು ಜನರಿಗೆ ತೊಂದರೆ ಇದೆ ಹಾಕ್ಬೇಕಂತ ಹೇಳಿ. ಅಲ್ಲಿಂದ ಅವರಿಗೆ ಮನವಿ ಕೊಟ್ಟು ಸೀದಾ ಹೋದೆವು DC ಆಫೀಸಿಗೆ. ಹೋಗಿ DC ಆಫೀಸಲ್ಲಿ ನಮ್ಮ ಇವರು ಕೋವಿಡ್ ವಿಷಯದಲ್ಲಿ ಮೀಟಿಂಗ್ ನಡೀತಾ ಇತ್ತು. ಕೋಟ ಶ್ರೀನಿವಾಸ್ ಪೂಜಾರಿ ಇದ್ರು, ಮತ್ತೆ KSRTC DC ಅವರು ಇದ್ರು, ನಮ್ಮ ಡಿಸ್ಟ್ರಿಕ್ಟ್ ರಾಜೇಂದ್ರ ಪ್ರಸಾದ್ ಅವರು ಕೂಡ ಇದ್ರು. ಸೊ ಅಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ನಾವು ಮನವಿ ಕೊಟ್ಟವು. ಅವರು ಅಲ್ಲಿಂದಲೇ ಶಿಫಾರಸು ಮಾಡಿದ್ದಾರೆ, ಇವರಿಗೆ ಇಮಿಡಿಯೇಟ್ ಆಗಿ ನೀವು ಬಸ್ಸನ್ನು ಒದಗಿಸ್ಬೇಕಂತ ಹೇಳಿ. ಅದು ಅಲ್ಲಿಂದ ಹಿಡಿದು ಮತ್ತೆ DC ಅವರು 2-3 ಸಲ ಇದನ್ನು ಫಾಲೋ ಅಪ್ ಮಾಡಿದ್ದಾರೆ. ನಮ್ಗೆ ಹೇಳಿದ್ರು 10 ದಿವಸ ಬಿಟ್ಟು ಬನ್ನಿ ನೀವು ಬಸ್ ಬರದಿದ್ರೆ. ನಾವು ಅದೇ 10 ದಿವಸಕ್ಕೆ ನಾವು ಕಾಯ್ತಾ ಇದ್ದೆವು, ಬರದಿದ್ರೆ ಮತ್ತೆ ಹೋಗುದು ಅಂತ ಹೇಳಿ. ಮತ್ತೆ ಈಗೇನ್ ಮತ್ತೆ DC ಅವ್ರ ಮೀಟ್ ಆದೆವು, KSRTC ನಿರಂತರವಾಗಿ ನಾವು ಫಾಲೋ ಅಪ್ ಮಾಡ್ತಾ ಇದ್ದೇವೆ. ಸೊ ಅಂತೂ ಅಲ್ಲಿ ಪ್ರಾಸೆಸಿಂಗ್ ಅಲ್ಲಿ ಇದೆ ಅಂತ ಹೇಳಿ ಗೊತ್ತಾಯ್ತು DC ಆಫೀಸಲ್ಲಿ. ಅಲ್ಲಿಂದ RTO ಕಚೇರಿಗೆ ಬಂತು, RTL ಕೂಡ 2 ವಾರ ಅದು ಇನ್ಸ್ಪೆಕ್ಷನ್ ಮತ್ತೆ ಇದೆಲ್ಲ ಒಂದು ಪ್ರಾಸೆಸಿಂಗ್ ಪೀರಿಯಡ್ ಇತ್ತು. ಸೊ ಅದು ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ದೇವೋ ಅದಕ್ಕೆ ಅನುಗುಣವಾಗಿ ಎಲ್ಲ ಅಧಿಕಾರಿಗಳು, ರಾಜಕಾರಣಿಗಳು ಮತ್ತೆ ಅಧಿಕಾರಿಗಳು, ಸರ್ಕಾರ ಎಲ್ಲರೂ ಸ್ಪಂದನೆ ಮಾಡಿದ್ದಾರೆ. ಆ ಒಂದು ಈಗ ಒಂದು ಬಸ್ ಬಂದ ಆ ಒಂದು ಇದು ನೋಡುವಾಗ ನಮ್ಗೆ ನಮ್ಮೂರಿಗೆ ಮಾತ್ರ ಅಲ್ಲ, ಈಗ ನಾವು ಇದು ಒಂದು ವೇಳೆ ಬಸ್ ಬರ ಮುಂದಿನ ಒಂದು ಹಂತದಲ್ಲಿ ನಾವು ನಾಟಕಗಳಿಂದ ಹಿಡಿದು ಮುಡಿಪುವರೆಗೆ ಇರುವ ಎಲ್ಲ ಧರ್ಮದವರನ್ನು ಗಣನೆಗೆ ತೆಗೆದುಕೊಂಡು ನಮ್ಮ ಮಸೀದಿ, ಮಂದಿರಗಳು, ಚರ್ಚ್ಗಳು ಇರಲಿ ಎಲ್ಲರನ್ನು ಅವರನ್ನು ಭೇಟಿ ಹಾಕೊಂಡು ಒಂದು ಮುಂದಿನ ದಿನಗಳಲ್ಲಿ ಬರದಿದ್ದರೆ ನಿರಂತರ ಹೋರಾಟ ಮುಂದುವರಿಸಲಿದ್ದೆವು. ಆದ್ರೂ ಕೂಡ ಇಲ್ಲಿ ನಮ್ಗೆ ನಾನು ಕೂಡ ಎಲ್ಲೇ ಇದ್ದೇನು, ನನಗೆ ಫೋನ್ ಮಾಡಿ ಬಸ್ ಬಂತ ಅಂತ ಹೇಳಿ ಬಸ್ ಬಂದ ಅಷ್ಟು ಸಂತೋಷ ಆಯ್ತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಷ್ಟು ಬೇಗ ಬಸ್ ಬಂತಲ್ಲ, ಅಂದ್ರೆ 10 ವರ್ಷದಲ್ಲಿ ನಿರಂತರ ಹೋರಾಟ ಮಾಡಿ ಕೂಡ ಬಸ್ಸು ಬರದಿದಾಗ
ಈಗ ಈ ಪರಿಸ್ಥಿತಿಯನ್ನು ಅವರು ಅರ್ಥ ಮಾಡಿಕೊಂಡು ಇಮಿಡಿಯೇಟ್ ಆಗಿ ಬಸ್ ಒದಗಿಸಿದ್ದು ನಿಜವಾಗಿಯೂ ಅದೊಂದು ಒಳ್ಳೆಯ ವಿಷಯ. ಇದರಲ್ಲಿ ಯಾರು ಈಗ ನಮ್ಮ ಖಾಸಗಿ ಬಸ್ನವರು ಕೂಡ ನಮ್ಗೆ ಅನೇಕ ಫ್ರೆಂಡ್ಸ್ಗಳಿದ್ದಾರೆ, ಅದರ ಓನರ್ ನಮ್ಮ ಫ್ರೆಂಡ್ಸ್ಗಳು ಹಲವರು ಇದ್ದಾರೆ. ಬಟ್ ಅವರಲ್ಲಿ ಕೂಡ ನಾನು ಹೇಳೋದು ಅಷ್ಟೇ, 1-2 ಬಸ್ ಬರೋದ್ರಿಂದ ನಿಮ್ಗೇನು ಬೇಸರ ಮಾಡುವಂತಿಲ್ಲ. ನಮ್ಮಲ್ಲಿ ವೃದ್ಧರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಎಲ್ಲರಿಗೂ ಬಸ್ ದಿನನಿತ್ಯ ಪ್ರಯಾಣ ಮಾಡಬೇಕು. ಒಂದು ಬಸ್ ಬಂದ್ರೆ ಅದೇನು ಪ್ರಯಾಣಿಕರು ಕಡಿಮೆ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ಗೆ ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಜನರು ಎಂತ ಮಾಡ್ತಾರೆ, ಆ ಒಂದು ಟೈಮ್ ಮ್ಯಾಚ್ ಅಪ್ ಮಾಡಿಕೊಂಡು ಬೈಕ್ ಊರಲ್ಲಿ ಬಿಟ್ಕೊಂಡು ಅವರು ಪೆಟ್ರೋಲ್ ರೇಟ್ ಕ್ಯಾಲ್ಕುಲೇಟ್ ಮಾಡಿ ಬಸ್ಸನ್ನು ಇದು ಮಾಡ್ತಾರೆ. ಅವರ ಆರ್ಥಿಕ ಪರಿಸ್ಥಿತಿ ಈಗ ಈ ಕೊರೋನಾ ಟೈಮ್ನಲ್ಲಿ ಎಲ್ಲದು ಪರಿಸ್ಥಿತಿ, ಸಾಮಾನ್ಯ ಜನರದ್ದು ಜನಜೀವನ ಒಂದು ಅಸ್ತವ್ಯಸ್ತ ಆಗಿಬಿಟ್ಟಿದೆ. ಸೊ ಈ ಒಂದು ಬಸ್ ಬಂದ ಕಾರಣದಿಂದ ಈ ಬೈಕ್ ಇಟ್ಕೊಂಡು ಅವರು ತಮ್ಮ ಒಂದು ಬಸ್ ಅನ್ನು ಯೂಸ್ ಮಾಡಿದ್ರೆ ಒಂದು ದಿನದ ಒಂದು ಹಾಲ್ನಾನ ಉಳಿತಾರೆ. ಅದು ಅಲ್ಲದೆ ಬೈಕಿನ ಪೆಟ್ರೋಲ್ ನಾನ ಕೂಡ ಅವರು ಕಂಪೇರ್ ಮಾಡಿದ್ರೆ ಈ ಬಸ್ಸಿನ ದರ ಮತ್ತು ಇದಕ್ಕೆ ಯಾವುದು ಪೆಟ್ರೋಲಿಗೆ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಅವರಿಗೆ ಕೂಡ ಇದರಿಂದ ಬಹಳ ದೊಡ್ಡ ಉಪಕಾರ ಆಗ್ತದೆ. ಬ್ಯೂಟಿಫುಲ್ ಸರ್. ತಾವು ಮಾತಾಡುವಾಗ ಗೊತ್ತಾಗುತ್ತೆ ಈ ಒಂದು ಬಸ್ಸಿನ ಅನಿವಾರ್ಯತೆ ಎಷ್ಟು ಇತ್ತು ತಮ್ಗಳಿಗೆ ಅನ್ನುವಂಥದ್ದು, ಅಂಡ್ ಸರ್ಕಾರಿ ಬಸ್ನ ಅನಿವಾರ್ಯತೆ ಎಷ್ಟಿತ್ತು ಅಂಡ್ ಉಪಯೋಗಗಳೇನು ಅನ್ನುವಂಥದ್ದು ತಾವು ಮಾತಾಡುವಾಗ ಗೊತ್ತಾಗುತ್ತೆ. ತುಂಬಾ ಪ್ರಾಮಾಣಿಕವಾಗಿದ್ದೀರಾ, ತಾವು ತುಂಬಾ ನಿಷ್ಕಲ್ಮಶವಾಗಿ ತಾವು ಹೇಳಿದ್ದೀರಾ. ಸೊ ಎಸ್, ನಿಜವಾಗ್ಲೂ ಕೂಡ ಇವರ ಮುಖದಲ್ಲಿರುವಂತಹ ನಗು, ಆ ಮಂದಹಾಸ, ಆ ಖುಷಿ, ಏನೊಂದು ಸಾಧಿಸಿದ್ದೇವೆ ಅನ್ನುವಂತಹ ಒಂದು ಖುಷಿ, ಆ ಖುಷಿ ಇರುವಂಥದ್ದು ಆ ವಿಡಿಯೋದಲ್ಲಿರುವಂತಹ ಆ ಊರಿನ ನಾಗರಿಕರ ಮುಖದಲ್ಲಿ. ಸ್ವಲ್ಪ ದೃಶ್ಯಾವಳಿಗಳನ್ನ ಹಾಕಿ ನಿಜವಾಗ್ಲೂ ತಮ್ಮ ಖುಷಿಯಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅವರುಗಳು. ಎಸ್ ಬಸ್ಸಿನ ವಿಜುವಲ್ಸ್ ಗಳನ್ನ ಹಾಕಿ ಅಲ್ಲಿ ಆ ಭಾಗದ ಜನರು ಸೆಲೆಬ್ರೇಷನ್ ಮಾಡ್ತಾ ಇರುವಂತಹ ವಿಜುವಲ್ಸ್ ಗಳನ್ನ ಹಾಕಿ. ಎಸ್ ಇದೆ ಕರೆಕ್ಟ್. ಎಸ್, ಇದು ಇವರ ಮುಖದಲ್ಲಿ ಯಾವ ರೀತಿ ನಗು ಇದೆ, ಮಂದಹಾಸ ಇದೆ, ಅದೇ ರೀತಿಯ ವಿಚಾರ ಆ ಭಾಗದ ಜನರು ಒಟ್ಟಾಗಿ ನಿಂತಿದ್ದಾರೆ. ಅವರ ಖುಷಿ, ಆ ಮುಖದಲ್ಲಿರುವಂತಹ ನಗು. ನಿಜವಾಗ್ಲೂ ಕೂಡ ಈ ಸರ್ಕಾರಿ ಬಸ್ಸುಗಳು ಇಷ್ಟು ಅನಿವಾರ್ಯವಾಗಿತ್ತ ಆ ಊರಿಗೆ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಆದ್ರೆ, ಈ ಸರ್ಕಾರಿ ಬಸ್ಸು ಆ ಊರಿಗೆ ಬರೋದ್ರಿಂದ ಆ ಊರಿನ ಜನರ ಮುಖದಲ್ಲಿ ಇಷ್ಟೊಂದು ನಗು, ಇಷ್ಟೊಂದು ಖುಷಿ ಬರುತ್ತಾ ಅನ್ನುವಂತಹ ಪ್ರಶ್ನೆ ಇನ್ನೊಂದು ಕಡೆ. ಸೊ ಇದೆಲ್ಲದರ ನಡುವೆ ಇದು ಆ ಊರಿನ ಜನರು ಖುಷಿಯಲ್ಲಿ, ಸಂಭ್ರಮದಲ್ಲಿ ವಿಜಯೋತ್ಸವವನ್ನು ಆಚರಿಸುವಂಥದ್ದು, ಆ ಊರಿಗೆ ಬಸ್ ಬಂತು ಅನ್ನುವಂಥ ವಿಚಾರಗಳಲ್ಲಿ. ಅದೇ ಟೈಟಲ್ ನಾವು ಕೊಟ್ಟಿದ್ದೇವೆ, ಬಸ್ ಬಂತು, ಬಸ್ ಅನ್ನುವಂಥದ್ದು. ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಮಾತಾಡ್ಬೋದು, ತಮ್ಮ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಹುದು. ಅದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ದಾರೆ. ನಿರಂತರ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಇದಂತೂ ನಿದರ್ಶನ ಅಂತ ಕಿನ್ಯಾ ಹೇಳ್ತಾ ಇದ್ದಾರೆ, HMK ಕಿನ್ಯಾ. ಅಂಡ್ ಅದೇ ರೀತಿ ಅಬ್ದು ಮೊಂಟೆಪದವು ಈ ಒಂದು ವಿಷಯದಲ್ಲಿ ಚರ್ಚೆ ಏರ್ಪಡಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ಸರ್, ಥ್ಯಾಂಕ್ ಯು ಅಬ್ದು ಮೊಂಟೆಪದ ಅವರಿಗೆ. ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ ಆಗಿರ್ಬೋದು, ಅಂದ್ರೆ ಇದೆಲ್ಲವೂ ಕೂಡ ನಮ್ಮ ಸಮಾಜದಲ್ಲಿರುವಂತಹ ನಾಗರಿಕರಿಗೆ ಪ್ರತಿಯೊಬ್ಬರಿಗೂ ಕೂಡ ಸಂಬಂಧಪಟ್ಟಿರುವಂತಹ ವಿಚಾರ, ಪ್ರತಿಯೊಬ್ಬರಿಗೂ ಕೂಡ ಮಾದರಿ ಆಗಬೇಕು. ಇಂಥ ಒಂದು ಹೋರಾಟವನ್ನ ಪ್ರಾಮಾಣಿಕವಾಗಿ ಮಾಡಿದ್ರೆ ಜಯ ಸಿಗುತ್ತೆ ಅನ್ನೋದಕ್ಕೆ ಈ ಒಂದು ಸ್ಟೋರಿ ಕಾರಣ ಆಗುತ್ತೆ. ಸರ್, ರಜಾಕ್ ಮೊಂಟೆಪದ ಅವರು ಮಾತಾಡ್ತಾ ಇದ್ರಿ ಆಗ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಅನ್ನುವಂಥದ್ದು. ಬಿಫೋರ್ ದ್ಯಾಟ್ ಎಷ್ಟು ಅನಿವಾರ್ಯ ಆಗಿತ್ತು ಸರ್ ಹೇಳಿದ್ರು. ಅಂಡ್ ತಮ್ಮ ಒಂದು ಪ್ರಕಾರ, ಯಾಕಂದ್ರೆ ತಾವು ಶಾಲಾ ದಿನಗಳಿಂದಲೇ ಬಸ್ಸಿನಲ್ಲಿ ಹೋಗ್ತಾ ಇದ್ರಿ, ಖಾಸಗಿ ಬಸ್ಸಿನಲ್ಲಿ ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ವಿತ್ ಯು, ಎಷ್ಟು ಅನಿವಾರ್ಯ ಆಗಿತ್ತು ಸರ್ಕಾರಿ ಬಸ್ಗಳು, ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಪಡೆದುಕೊಳ್ಳುತ್ತನೋ ನಮಗೂ ಕೂಡ ಗೊತ್ತಿರಲಿಲ್ಲ. ಯಾಕಂದ್ರೆ ತಾವುಗಳು ಮಾತಾಡುವಾಗ ಆ ಊರಿನ ಭಾಗದ ಜನರ ಮುಖದಲ್ಲಿ ನಗು ನೋಡಿದಾಗ ವಿ ಆರ್ ಅಚೀವ್ಡ್ ಸಮಥಿಂಗ್ ಅನ್ನುವಂಥ ವಿಚಾರ ಖುಷಿ ಆಗುತ್ತೆ ಕೇಳಿದಾಗ. ದಟ್ಸ್ ವೈ. ಸರ್, ಬಿಫೋರ್ ದಟ್ ಇನ್ನೊಂದು ಕರೆ ಇದೆ, ಬಿಫೋರ್ ದಟ್ ಬರ್ತೇನೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ಅದೇ ಈಗ ನಮ್ಮ ಆ ಕಡೆ ರೂಟ್ಗೆ ನಾಟಕಲ್ಲಿಂದ ದೀಪಕ್ ಅವರು ರೂಟ್ಗೆ KSRTC ಬಸ್ ಆಗಿದೆ ಅಂತ ಹೇಳಿ ಟಿವಿಯಲ್ಲಿ ಬರ್ತಾ ಉಂಟು. ಅದನ್ನ ನೋಡಿ ತುಂಬಾ ಅವರಿಗೆ ದೊಡ್ಡ ಕಂಗ್ರಾಟ್ಸ್ ಹೇಳಿ ಅಂತ ಹೇಳಿ. ಓಕೆ, ತಾವೆಲ್ಲಿ ಅವರು ಸರ್? ಸರ್, ನಾವು ಮುಡಿಪು, ಇದು ಹೂವಾಕೋಲ್ನವರು. ಓಕೆ, ನಮಸ್ತೆ. ಪ್ರಾಪರ್ಟಿ ಎಲ್ಲ ಹೂವಾಕೋಲ್ ಶಾರದಾ ಗಣಪತಿ ಸ್ಕೂಲ್ ಹತ್ರ ಇದೆ. ಅದಕ್ಕೆ ತುಂಬಾ ಆ ಕಡೆಯಿಂದ ಒಳ್ಳೆ ಸ್ಕೂಲು ಇದು ಎಲ್ಲ ಇರುವಾಗ ಅಲ್ಲಿ ಕೇರಳ ಬಾರ್ಡರ್ ಅದು, ಅಲ್ಲಿಂದ ತುಂಬಾ ಜನ ಬರ್ತಾರೆ. ಇವತ್ತು ಈ ಬಸ್ಸಿದ್ದು ವ್ಯವಸ್ಥೆ ನೋಡಿದ್ರೆ ದೇವರಲ್ಲಿ ಒಳ್ಳೇದಾಯ್ತು ಅಂತ ಹೇಳಿ ಅವರಿಗೆ ತುಂಬಾ ಒಳ್ಳೆಯ ಇದು ಆರೋಗ್ಯ ಕೊಟ್ಟು ಇದು ಮಾಡ್ಲಿ ಅಂತ ಹೇಳಿ ಆಶಿಸ್ತೇವೆ. ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ತಮ್ಗಳಿಗೆ ಹೇಳಿರುವಂತದ್ದು ಖುಷಿ ಇದೆ ಅಂತ. ಸರ್, ರಜಾಕ್ ಅವ್ರು ಹೇಳಿ. ಒಂದು ಅನಿವಾರ್ಯ ವಿಷಯದಲ್ಲಿ ತುಂಬಾನೇ ಅವಶ್ಯಕತೆ ಇತ್ತು ನಮಗೆ ಸರ್ಕಾರಿ ಬಸ್ಸು. ಬಸ್ಸಿನಲ್ಲಿ ನಾನು ಮೊದಲೇ ಹೇಳಿದಾಗೆ ನೇತಾಡುವಂಥದ್ದು, ಫುಟ್ಪಾತಿನಲ್ಲಿ ನೇತಾಡ್ಕೊಂಡು ಹೋಗಿದ್ದ ದಿನಗಳು ಕೂಡ ಉಂಟು ಶಾಲಾ ದಿನಗಳಲ್ಲಿ. ಆ ವೃದ್ಧರು
ವಯಸ್ಕರು ಎಲ್ಲರೂ ಕೂಡ ಅದೊಂದು ಜಂಜಾಟದ ಬಸ್ಸಿನಲ್ಲಿ ನಾವು ಹೋಗ್ಬೇಕಿತ್ತು ಬೆಳಿಗ್ಗೆ ಸಂದರ್ಭದಲ್ಲಿ. ಅದನ್ನೆಲ್ಲ ವೀಕ್ಷಣೆ ಮಾಡಿದ ಮೇಲೆ ನಮಗೆ ಬಂದಿರುವಂಥದ್ದು ಇಲ್ಲಿಗೆ ಅನಿವಾರ್ಯತೆ ಇದೆ, ಅದನ್ನು ಹೇಗಾದರೂ ಕೂಡ ಪಡೆದುಕೊಳ್ಬೇಕು ಅಂತ. ಒಂದು ಟಿಕೆಟಿನ ದರವನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೆ. ಅದರಲ್ಲೂ ಕೂಡ ಆ ಪ್ರದೇಶದಲ್ಲಿ ಸಣ್ಣ ಸಣ್ಣ ಕೆಲಸಗಳಿಗೆ ಹೋಗಿಕೊಂಡು 200-500 ರೂಪಾಯಿ ಒಳಗೆ ಸಂಬಳವನ್ನು ಪಡೆದುಕೊಳ್ಳುವ ಮಕ್ಕಳೇ, ಅವರ ತಂದೆ ಮಕ್ಕಳೇ ಶಾಲಾ ಕಾಲೇಜಿಗೆ ಹೋಗಿರುವಂಥದ್ದು. ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳೇನು ಆ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರನ್ನು ಬೆಳೆಸ್ಕೊಂಡಿಲ್ಲ. ಬಡ ಜನಾಂಗದಿಂದಲೇ ಆ ಪ್ರದೇಶ ಒಂದು ಗ್ರಾಮೀಣ ಪ್ರದೇಶ, ಎಲ್ರಿಗೂ ಕೂಡ ಒಂದು ಶಿಕ್ಷಣ ಸಿಗಬೇಕು ಅಂತ ಎಲ್ರಿಗೂ ಮನಸ್ಸಲ್ಲೂ ಕೂಡ ಇತ್ತು. ಆ ಶಿಕ್ಷಣದ ಜೊತೆಗೆ ನಮಗೆ ಬೇಕಾಗಿರುವಂತಹ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿರುವಂತಹ ಸರ್ಕಾರಿ ಬಸ್ ನಮಗೆ ಬೇಕು, ಅಗತ್ಯತೆ ಇತ್ತು ಆ ಸಂದರ್ಭದಲ್ಲಿ. ಆ ಸಂದರ್ಭದ ಹೋರಾಟ ಯಾವ ರೀತಿಯಲ್ಲಿತ್ತು ಅಂದರೆ, ನಮಗೆ ಅಗತ್ಯತೆ ನಮ್ಮ ವೈಯಕ್ತಿಕ ವಿಚಾರಗಳನ್ನು ಬದಿಗಿಟ್ಟು ಎಷ್ಟೇ ಕಷ್ಟಗಳಿದ್ರೂ ಕೂಡ ನಾವು ಇದರಲ್ಲಿ ಭಾಗಿಯಾಗ್ತಾ ಇದ್ವಿ, ಇದರಲ್ಲಿ ಜನರನ್ನು ಸೇರಿಸ್ತಾ ಇದ್ವಿ. ಜನರು ಇದಕ್ಕೆ ಸರಿಯಾದ ರೀತಿಯಲ್ಲಿ ಆ ಭಾಗದ ಜನರು ಸಪೋರ್ಟನ್ನು ಮಾಡ್ತಾ ಇದ್ರು. ಆ ಭಾಗದ ನಾಟಕಗಳಿಂದ ಹಿಡಿದು ಮುಡಿಪಿನವರೆಗೂ ಕೂಡ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಮಾಡಿದ್ದಾರೆ. ಇದಕ್ಕೆ ಆ ಸಂದರ್ಭದಲ್ಲಿ 2016ನ ಸಂದರ್ಭದಲ್ಲಿ 16 ಮೋಸ್ಟ್ಲಿ ಒಂದೊಂದು ಏರಿಯಾದಲ್ಲಿ ಹೋಗಿ ಒಂದು ಹೋರಾಟ ಸಮಿತಿಯನ್ನು ಆ ಸಂದರ್ಭದಲ್ಲಿ ನಾವು ಮಾಡಿದ್ದೇವೆ. ಒಂದೊಂದು ಏರಿಯಾದಲ್ಲಿ ಅಲ್ಲಿ ನಾಟಕಗಳಿಂದ ನಮಗೆ ಮುಡಿಪುವರೆಗೆ ಇದುಂಟು. ಅಲ್ಲಿ ಆ ಸಂದರ್ಭದಲ್ಲಿ ನಮಗೆ ಸಾಮರ್ಥ್ಯಕ್ಕೆ ತಕ್ಕ ನಾವು ಮಾಡ್ತಾ ಬಂದಿದ್ವಿ. ಒಳ್ಳೆಯ ರೀತಿಯ ಬೆಂಬಲವೂ ಕೂಡ ಸಿಕ್ಕಿತ್ತು, ನಿರಂತರ ಹೋರಾಟವಾಯಿತು. ಒಂದು ಸಂದರ್ಭದಲ್ಲಿ ನಾನು ಈ ಹೋರಾಟ ಮಾಡಿ ಈ ಮನವಿಯನ್ನ DC ಗೆ ಮುಟ್ಟಿಸಬೇಕು, ಅಲ್ಲಿ ನಾವು ಹೋರಾಟ ಇದು ಹಕ್ಕೊತ್ತಾಯ ಸಮಾವೇಶವನ್ನು ಮಾಡಿದೆವು ತೌಡುಗೋಳಿ ಕ್ರಾಸಿನಲ್ಲಿ. ಆ ಸಂದರ್ಭದಲ್ಲಿ ಮಾಡಿ ಅದನ್ನು ಇಲ್ಲಿಗೆ ನಮ್ಮ DC ಅವರಿಗೆ ಮನವಿಯನ್ನು ಮುಟ್ಟಿಸಬೇಕು ಅಂತ ನಾನು ಬೈಕಲ್ಲಿ ಹೋಗ್ತಾ ಇರುವ ಸಂದರ್ಭದಲ್ಲೂ ಕೂಡ ನನಗೆ ಕಲ್ಕಟ್ಟ ಎಂಬ ಟರ್ನಲ್ಲಿ ನಾನು ಬೈಕಲ್ಲಿ ಸ್ಕಿಡ್ ಆಗಿ ಪಲ್ಟಿ ಆಗ್ತಾ ಇದ್ದೆ. ಅಲ್ಲಿ ಆ ಸಂದರ್ಭದಲ್ಲಿ ತುಂಬಾ ನಾವು ಅದನ್ನು ಸ್ಯಾಕ್ರಿಫೈಸ್ ಮಾಡಿದ್ದೇವೆ. ನನ್ನ ಒಬ್ಬನ ಶ್ರಮಯನ ಅಲ್ಲ ಇದು, ಪ್ರತಿ ನಮ್ಮ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ನನಗೆ ಆದಂತಹ ಇನ್ಸಿಡೆಂಟ್ ಆ ಸಂದರ್ಭದಲ್ಲಿ ಅದನ್ನು ಕೂಡ ನೆನಪಿಗೆ ಬರ್ತದೆ ಈ ಸಂದರ್ಭದಲ್ಲಿ. ಇದನ್ನೆಲ್ಲ ನಾವು ತ್ಯಾಗ ಮಾಡಿದ ಮೇಲೆ ಇಷ್ಟು ಖುಷಿ ನಮ್ಮ ಮನಸ್ಸಲ್ಲಿ, ಅದು ಎಷ್ಟು ಖುಷಿ ಅಂದ್ರೆ ನಮ್ಗೆ ಏನೋ ಎಲೆಕ್ಷನ್ ಅಲ್ಲಿ ಯಾರು ಇನ್ನಾಗಿ ಪಟಾಕಿ ಸಿಡಿಸ್ತಾರಲ್ಲ ಅದಕ್ಕಿಂತ ಮಿಗಿಲಾಗಿ ನಿನ್ನೆ ನಮ್ಮ ಊರಲ್ಲಿ ಯುವಕರು ಮಕ್ಕಳು ನಮ್ಗೆ ಗೊತ್ತೇ ಇಲ್ಲ, ಒಂದ್ ಕಡೆಯಲ್ಲಿ ಪಟಾಕಿ ಆಗ್ತಾ ಉಂಟು, ಒಂದು ಕಡೆಯಲ್ಲಿ ಸಿಹಿ ತಿಂಡಿ, ಹೂವಿನ ಹಾರ ಬಸ್ಸಿಗೆ, ಹೀಗೆ ಎಲ್ಲ ಒಟ್ರಾಸಿ ಜಂಜಾಟವಾಗ್ತಾ ಉಂಟು. ಬೆಳಿಗ್ಗೆಯಿಂದ ಕಾಲು ಅದಕ್ಕೆ ನಾವು ಅದು ಮಾಡುವ ಇದು ಮಾಡುವ ಹೀಗೆ ಮಾಡುವ ಅಂತ. ಬೇಡ, ನಾವು ನಿರ್ದಿಷ್ಟ ಕಾರ್ಯಕ್ರಮದಲ್ಲೇ ಮುಗಿಸುವ, ಬಸ್ಸಿನವರಿಗೂ ಕೂಡ ಸಮಸ್ಯೆ ಬೇಡ, ನಿರ್ದಿಷ್ಟ ಟೈಮ್ ಇರೋದು ಹೌದು. ಇದನ್ನೆಲ್ಲ ಮಾಡ್ಕೊಂಡು ಅಡ್ಜಸ್ಟ್ ಮಾಡಿ ನಿನ್ನೆ ಒಂದು 10 ನಿಮಿಷದ ಕಾರ್ಯಕ್ರಮವೇ ನಾವು ನಿನ್ನೆ ಆಯೋಜಿಸಿರೋದು, ಬಸ್ಸಿನವರಲ್ಲಿ ಒಂದು ಅವಕಾಶ ಕೇಳಿ. ಹಾಗೆ ಮಾಡಿರೋದ್ರಿಂದ ನಮಗೆ ಅನಿವಾರ್ಯ ಇನ್ನೂ ಕೂಡ ಉಂಟು. ಕೇವಲ ಒಂದು ಬಸ್ಸಿಗೆ ನಾವು ಇದಲ್ಲ, ಅಲ್ಲಿ ಸಾಧಾರಣ ಸ್ಕೂಲ್ ಇಲ್ಲಿ ಮಂಗಳೂರಿಂದ ಸ್ಕೂಲಿಗೆ ಬರ್ತಾರೆ, ಮಂಗಳೂರಿಗೆ ಬೇರೆ ಬೇರೆ ಕಡೆಗೆ ಉದ್ಯೋಗಕ್ಕೆ ಅದಕ್ಕೆ ಇದಕ್ಕೆ ವ್ಯಾಪಾರಕ್ಕೆಲ್ಲ ಹೋಗುವವರಿದ್ದಾರೆ. ನಮಗೆ ಅಲ್ಲಿಗೆ ಒಂದು 2-3 ಬಸ್ಸಿನ ಸರ್ಕಾರಿ ಬಸ್ಸಿನ ಅನಿವಾರ್ಯತೆ ಇದೆ. ಅದರಲ್ಲೂ ಕೂಡ ನಾವು ನಮಗೆ ಸಾಧ್ಯವಿದ್ದಷ್ಟು ನಾವು ಮೋಟಿವೇಶನ್ ಮಾಡ್ತೇವೆ ಅಲ್ಲಿಯ ಜನರಿಗೆ, ಇನ್ನೂ ಕೂಡ ಸರ್ಕಾರಿ ಬಸ್ಸಿಗೆ ಹೆಚ್ಚಿನ ರೀತಿಯಲ್ಲಿ ನೀವು ಹೋಗಿ. ಯಾಕೆಂದ್ರೆ ಅದರಲ್ಲಿ ಟಿಕೆಟ್ ದರವು ಕೂಡ ಕಮ್ಮಿ ಇದೆ. ಬಂದ ಬಸ್ಸನ್ನು ನಾವು ಮತ್ತೆ ರಿಟರ್ನ್ ಕಳಿಸುವ ಉದ್ದೇಶ ಇಲ್ಲ, ಅದನ್ನು ಉಳಿಸಬೇಕು. ಅದಕ್ಕೂ ಕೂಡ ನಮ್ಮ ಶ್ರಮ ಇನ್ನೂ ಆಗ್ತದೆ. ನಮ್ಮ ನಾಗರಿಕ ಹೋರಾಟ ಸಮಿತಿ ಅದರ ವಿಷಯದಲ್ಲಿ ಇವತ್ತು ಈಗ ಮಾತಾಡಿದೆ ಅಜೀಜ್ ಭಾಯ್ ಅಲ್ಲಿ, ನಾವು ಅದನ್ನು ಉಳಿಸುವ ರೀತಿಯಲ್ಲಿ ಯಾವುದೊಂದು ಪ್ಲಾನ್ ಹಾಕ್ಬೇಕು ಇನ್ನು. ಅದಕ್ಕೆ ಇನ್ನೂ ಕೂಡ ವಿರೋಧಗಳು ಬರ್ತದೆ, ಅದನ್ನು ಹೇಗಾದ್ರೂ ನಿಲ್ಲಿಸಬಾರ್ದು. ಲಾಸ್ಟ್ ಟೈಮ್ ಮದಕಕ್ಕೆ ಒಂದು ಬಸ್ ಬಂದಿತ್ತು, ಇಬ್ರಾಹಿಂ ಮದಕ್ ಅವರ ಹೋರಾಟದಿಂದ ನಿರಂತರ ಹೋರಾಟ ಅಲ್ಲಿ ಮಾಡಿದ್ರು ಆ ಭಾಗದಲ್ಲಿ, ಅಲ್ಲಿ ಬಸ್ ಬಂದಿತ್ತು. ಈಗ ಆ ಬಸ್ ಅನ್ನು ಒಮ್ಮೆ ತೆಗೆಯುವುದು ಬಿಡುವುದು ಹೀಗೆಲ್ಲ ಆಗ್ತಾ ಉಂಟು. ಆ ಭಾಗದಲ್ಲೂ ತುಂಬಾ ನೋಡಿದ್ದೇವೆ. ಕಿನ್ಯ ಭಾಗಕ್ಕೆ ಒಮ್ಮೆ ಬಸ್ ಬಂತು, ಒಮ್ಮೆ ನಿಲ್ಲಿಸಿದ್ರು, ಈಗೇನು ಸಂಚಾರದಲ್ಲಿ ಇದೆ. ಅದು ಕೂಡ ವಿರೋಧಗಳು, ಪರ ವಿರೋಧ ಸಾಮಾನ್ಯ, ಅದನ್ನೆಲ್ಲ ಮೆಟ್ಟಿ ನಿಂತು ಇನ್ನೂ ಕೂಡ ನಾವು ಈ ಸಮಾಜಕ್ಕೋಸ್ಕರ, ಈ ಒಂದು ನಮ್ಮ ಊರಿನ ಅಭಿವೃದ್ಧಿಗೋಸ್ಕರ ನಮ್ಮ ರಾಜ್ಯರಹಿತವಾದ ಹೋರಾಟವನ್ನು ನಾವು ಮಾಡ್ತೇವೆ. ಅದರಲ್ಲಿ ಯಾವುದೇ ರಾಜಕೀಯ ನಮಗೆ ಇಲ್ಲ. ನಾವು ಎಲ್ಲ ಧರ್ಮೀಯರನ್ನು, ಸರ್ವಧರ್ಮೀಯರನ್ನು, ಅಲ್ಲಿ ಹಿಂದೂ ಇರಲಿ, ಮುಸಲ್ಮಾನರಲ್ಲಿ, ಕ್ರೈಸ್ತ ಇರಲಿ, ಇದುವರೆಗೆ ಮಾಡ್ತಾ ಬಂದದ್ದು ಅದನ್ನೇ. ನಮಗೆ ಸರ್ವಧರ್ಮೀಯರನ್ನು ಸೇರಿಸಿ ನಾಗರಿಕ ಹೋರಾಟದ ಜೊತೆಗೇನೆ ಇನ್ನೂ ಕೂಡ ಆ ಹೋರಾಟಕ್ಕೆ ನಾವು ಬೆನ್ನೆಲುಬಾಗಿ ನಿಲ್ತೇವೆ. ಅದರ ಜೊತೆಗೆ ನಮ್ಮ ಊರಿನ, ನಮ್ಮ ನೆರೆಹೊರೆ ಎಲ್ಲ ಆ ಭಾಗದ ಅವರು ಸಪೋರ್ಟ್ ಮಾಡಿದ್ದಾರೆ, ಇನ್ನೂ ಕೂಡ ನಮ್ಮ ಜೊತೆ ಇರ್ತಾರೆ ಅಂತ ಒಂದು ಆಶಾದಾಯಕ ಬೆಳವಣಿಗೆ ಇದು. ನಮಗೆ ಒಂದು ವಿಜಯೋತ್ಸವ ದೊಡ್ಡ ರೀತಿಯಲ್ಲಿ ನಿನ್ನೆ ನಾವು ಮಾಡಿದ್ದೇವೆ. ಓಕೆ ಓಕೆ, ಎಸ್ ಸರ್, ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಸರ್? ನಾನು ರೂಪೇಶ್ ಅಂತ ಹೇಳಿ ಕುತ್ತಾರಿಂದ ಕರೆ ಮಾಡ್ತೀನಿ. ಕುತ್ತಾರಿಂದ ರೂಪೇಶ್. ಎಸ್ ಸರ್, ಮಾತಾಡಿ ಸರ್, ಮಾತಾಡಿ. ನಾನು ಯೂಟ್ಯೂಬ್ ಅಲ್ಲಿ ನಿಮ್ದು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೇನೆ. ಎಸ್ ಸರ್, ಎಸ್ ಸರ್, ಮಾತಾಡಿ ಸರ್. ಸೊ ರಜಾಕ್ ಮೊಂಟೆಪದವರ ಕಾರ್ಯವನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ಅವರ ವಿದ್ಯಾರ್ಥಿ ಜೀವನದಿಂದ ಹೋರಾಟದಿಂದ ನೋಡ್ಕೊಂಡು ಬಂದವರು, ಯಾವತ್ತು ಛಲ ಬಿಡದೆ ಹೋರಾಟವನ್ನು ಮಾಡ್ತಾ ಇದ್ದಾರೆ.
ಅದು ಇಂಥ ಪರಿಸ್ಥಿತಿಯಲ್ಲಿ, ಬೆಲೆ ಏರಿಕೆ ಅಂತ ಪರಿಸ್ಥಿತಿಯಲ್ಲಿ ಅವರು ಸರ್ಕಾರಿ ಬಸ್ಸು ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾಡಿದಂತ ಹೋರಾಟ ಅದು ಯಶಸ್ವಿಯಾಗಿ ಇವತ್ತು ಆ ಊರಿಗೆ ಸರ್ಕಾರಿ ಬಸ್ಸು ಬಂದಿದ್ರೆ ಬಹಳ ಖುಷಿ ಆಗುತ್ತೆ. ಅದರಲ್ಲೂ ಆ ನಾಗರಿಕ ಹೋರಾಟ ಸಮಿತಿ ಏನ್ ನಿರಂತರವಾಗಿ ಹೋರಾಟ ಮಾಡ್ತಿದೆ ಮತ್ತು ಅದರಲ್ಲಿ ರಜಾಕ್ ಮೊಂಟೆಪದವರು ತೊಡಗಿಸಿಕೊಂಡ ರೀತಿ ನಿಜಕ್ಕೂ ಶ್ಲಾಘನೀಯವಾದದ್ದು. ಮತ್ತು ಅದು ಈ ಒಂದು ಪರಿಸ್ಥಿತಿಯಲ್ಲಿ ಬಹಳ ವಿದ್ಯಾರ್ಥಿಗಳಿಗೆ ಮತ್ತು ಹೆಚ್ಚು ನಾಗರಿಕರಿಗೆ ಅನುಕೂಲವಾಗಿದೆ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನಾವು ಸರ್ಕಾರಿ ಬಸ್ಸುಗಳಿಗೆ ಕೆಲವೊಂದು ರಿಸರ್ವೇಶನ್ ಇದೆ. ಈಗ ವಿದ್ಯಾರ್ಥಿಗಳಿಗೆ ಪಾಸು ಹಾಗೂ ಈಗ ಹಿರಿಯರಿಗೆ ಪಾಸು, ಇದೇ ರೀತಿಯಾಗಿ ರಿಸರ್ವೇಶನ್ ಇದೆ. ಈ ರಿಸರ್ವೇಶನ್ ಇಂದ ಈಗಿನ ಬೆಲೆ ಏರಿಕೆ ಅಂತ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅನುಕೂಲವಾಗುತ್ತೆ. ಅದರಿಂದ ಈ ಹೋರಾಟ ನಿರಂತರವಾಗಿರ್ಲಿ, ಸರ್ಕಾರಿ ಬಸ್ಸುಗಳು ಹೀಗೆ ಹೆಚ್ಚು ಹೆಚ್ಚು ಬಂದು ನಾಗರಿಕರಿಗೆ ಒಂದು ಪ್ರಯೋಜನವಾಗ್ಲಿ ಅಂತ ಹೇಳ್ತಾ ಈ ಒಂದು ಏನು ನಾಗರಿಕ ಹೋರಾಟ ಸಮಿತಿ ಇದೆ ಅದೇ ರೀತಿ ರಜಾಕ್ ಮೊಂಟೆಪದವರ ಹೋರಾಟ ಇದೆ, ಅದಕ್ಕೆ ನಾನು ಒಂದು ಲಾಲ್ ಸಲಾಮನ್ ಹೇಳ್ತಿದ್ದೀನಿ. ಓಕೆ ಓಕೆ ರೈಟ್ ಸರ್, ಥ್ಯಾಂಕ್ ಯು. ಎಸ್, ಅದೇ ರಜಾಕ್ ಅವರು ಹೇಳ್ತಾ ಇದ್ದಾಗ ಅಲ್ಲಿ ವಿಜಯೋತ್ಸವವನ್ನು ಅವುಗಳು ಮಾಡಿದ್ವಿ ಅನ್ನುವಂಥದ್ದು, ಮಕ್ಕಳೆಲ್ಲ ಸಿಹಿ ತಿಂಡಿ ವಿತರಣೆಯನ್ನು ಮಾಡಿದ್ರು, ಪಟಾಕಿ ಎಲ್ಲ ಸಿಡಿಸಿದ್ರು ಅನ್ನುವಂಥದ್ದು. ಎಸ್, ಇದೆಲ್ಲವೂ ಕೂಡ ಅಲ್ಲ, ಅತ್ಯಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ಕಡುಹಳ್ಳಿ ಅಥವಾ ಕುಗ್ರಾಮದಲ್ಲಿ ಆಗಿರುವಂತಹ ಘಟನೆ ಬದಲಾಗಿ ನಮ್ಮ ಮಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ, ಮಂಗಳೂರಿನ ದೇರಳಕಟ್ಟೆ ನಾಟೆಕಲ್ ಮೊಂಟೆಪದವು ಮಾರ್ಗವಾಗಿ ಸರ್ಕಾರಿ ಬಸ್ ಬೇಕು ಅನ್ನುವಂತಹ ವಿಚಾರಗಳಲ್ಲಿ ನಡೆದಿರುವಂತಹ ಹೋರಾಟ. ಸೊ ಈ ಒಂದು ಮುಗ್ಧತೆ, ಈ ಒಂದು ಹೋರಾಟದ ಫಲವಾಗಿ ಸಿಕ್ಕಿರುವಂತಹ ಜಯ, ಹಾಗಾಗಿ ಅವರು ಖುಷಿಯಿಂದ ಈ ಒಂದು ವಿಜಯೋತ್ಸವವನ್ನು ಆಚರಿಸಿರುವಂಥದ್ದು ಹೇಳುವಾಗ ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ. ಜೊತೆಗೆ ಅವರ ಪ್ರಾಮಾಣಿಕ ಹೋರಾಟಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕಾಗುತ್ತೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರುಗಳಿಂದ ಕ್ರಮ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಫಯಾಜ್ ಅಂತ ಹೇಳಿ ಮಂಟಪದಿಂದ ಫೋನ್ ಮಾಡ್ತೀನಿ. ಫಯಾಜ್ ಅವರು ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ನಮಸ್ತೆ. ನಮ್ಮ ಊರಿನ 2 ಯುವಕರು ಬಂದಿದ್ದಾರೆ ನಿಮ್ಮ ನ್ಯೂಸ್ ಚಾನೆಲ್ ಗೆ. ಎಸ್ ಸರ್, ಎಸ್, ಮಾತಾಡಿ. ರಜಾಕ್ ಅಂತ ಹೇಳಿ ಒಬ್ಬರು ಅಬ್ದುಲ್ ಅಜೀಜ್ ಅಂತ ಹೇಳಿ. ಎಸ್, ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಊರಿಗೆ ಒಂದು ಬಸ್ ಬರ್ಬೇಕಾದ್ರೆ ಎಲ್ರು ಊರಿನ ಎಲ್ಲಾ ಯುವಕರು, ಅದರಲ್ಲಿ ಇವರು ರಜಾಕ್ ಅವರು ತುಂಬಾ ವರ್ಷದಿಂದ ಇದರ ಬಗ್ಗೆ ಹೋರಾಟ ಮಾಡ್ತಾ ಬರ್ತಾ ಇದ್ದಾರೆ. ಆಮೇಲೆ ಅಜೀಜ್ ಅವರು ಈಗ ತಾನೇ ಕುತ್ಕೊಂಡಿದ್ದಾರೆ. ಇವರು ಕೂಡ ತುಂಬಾ ಇದಕ್ಕೆ ಕೆಲಸ ಮಾಡಿದ್ದಾರೆ. ಹಾಗೆ ಊರಿನ ಎಲ್ಲಾ ಯುವಕರು, ಸ್ಪೆಷಲಿ ಆಗಿ ಹೇಳ್ಬೇಕಾಗಿಲ್ಲ ಸರ್, ತುಂಬಾ ಹೋರಾಟ ಮಾಡಿ ನಮಗೆ ಒಂದು ಜಯ ಸಿಕ್ಕಿದೆ. ಇನ್ನೂ ಕೂಡ ಸರ್ಕಾರಿ ಬಸ್ ತುಂಬಾ ಬರ್ಬೇಕು ನಮ್ಮ ಊರಿಗೆ. ಅಂದ್ರೆ ನಾವು ಬಸ್ ಅಲ್ಲಿ ಹೋಗುದಿಲ್ಲ, ಆದ್ರೂ ನಮ್ಮ ಊರಿನ ಪ್ರತಿಯೊಬ್ಬರಿಗೂ ಅದರಿಂದ ಉಪಕಾರ ಆಗ್ತದೆ ಸರ್ಕಾರಿ ಬಸ್ಸಿಂದ. ಹಾಗಾಗಿ ತುಂಬಾ ಬಡ ಜನರಿಗೆ ಈಗಿನ ಅವಸ್ಥೆಯಲ್ಲಿ ಸರ್ಕಾರಿ ವ್ಯವಸ್ಥೆಗಳು ಹೆಚ್ಚು ಹೆಚ್ಚು ಕಾಣ್ಬೇಕು ನಮ್ಗೆ. ಹಾಗಾಗಿ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ ಇದರ ಬಗ್ಗೆ. ಓಕೆ ಓಕೆ ಸರ್, ಈ ಒಂದು ವಿಜಯೋತ್ಸವ, ಈ ಒಂದು ಖುಷಿ, ಈ ಒಂದು ವಿಚಾರದ ಬಗ್ಗೆ ಏನು ಹೇಳ್ತೀರಾ? ಮತ್ತೆ ಆ ಭಾಗಕ್ಕೆ ಎಷ್ಟು ಅನಿವಾರ್ಯ ಆಗಿತ್ತು ಸರ್ಕಾರಿ ಬಸ್ ಅನ್ನುವಂಥದ್ದು? ಎಸ್ ಸರ್. ಅಂದ್ರೆ ಈ ಭಾಗದಲ್ಲಿ ಬೇಕಾದಷ್ಟು ಖಾಸಗಿ ಬಸ್ಸುಗಳು ಇವೆ, ಆದ್ರೂ ಸರ್ಕಾರಿ ಬಸ್ಸುಗಳು ಯಾಕೆ ಬೇಕು ಅಂತ ಹೇಳಿದ್ರೆ ತುಂಬಾ ಬಡ ಜನರಿದ್ದಾರೆ, ತುಂಬಾ ಅದಕ್ಕಾಗಿ ಕಷ್ಟಪಡುವಂತ ತುಂಬಾ ಜನರಿದ್ದಾರೆ. ಅಂದ್ರೆ ಸರ್ಕಾರಿ ಬಸ್ ಯಾಕೆ ನಮ್ಮ ಊರಿಗೆ ಆಗುದಿಲ್ಲ? ಎಲ್ಲಾ ಊರಿಗೂ ಸರ್ಕಾರಿ ಬಸ್ಸುಗಳಿಗೆ ಓಡಾಡ್ತಾ ಇವೆ. ನಮ್ಮ ಈ ಕಡೆಯಿಂದ ಇಷ್ಟು ದೊಡ್ಡ ಒಂದು ಏರಿಯಾ ಆದ್ರೂ, ಮುಡಿಪುಟು ನಮ್ಗೆ ನಾಟೆಕಲ್ ಈ ಏರಿಯಾ ಆದ್ರೂ ಒಂದು ಸರ್ಕಾರಿ ಬಸ್ ಯಾಕೆ ಇಲ್ಲಿಗೆ ಆಗ್ತಾ ಇಲ್ಲ ಅಂತೇಳಿ ತುಂಬಾ ಜನರ ಒಂದು ಬೇಡಿಕೆ ಇತ್ತು ಮೊದಲಿಂದ. ಅದಕ್ಕಾಗಿ ತುಂಬಾ ವರ್ಷದಿಂದಲೂ 10-12 ವರ್ಷದಿಂದ ನಾವು ನೋಡುವಾಗ್ಲೇ ಇದರ ಬಗ್ಗೆ ಹೋರಾಟ ಆಗ್ತಾ ಉಂಟು. ಆದ್ರೂ ಏನೋ ಒಂದು ಯಾವ್ದೋ ಕಾರಣಗಳಿಂದ ಇಲ್ಲಿಗೆ ಸರ್ಕಾರಿ ಬಸ್ ಆಗ್ತಿರ್ಲಿಲ್ಲ. ಹಾಗೆ ಈಗ ಅದಕ್ಕೆ ಕಾಲ ಕೂಡಿ ಬಂದಿದೆ, ಅದು ತುಂಬಾ ಖುಷಿ. ಹಾಗೆ ಮಂಟಪದಲ್ಲಿ ನಿನ್ನೆ ನಾನು ಇರ್ಲಿಲ್ಲ, ಆದ್ರೂ ನಮ್ಮ ಊರಿನ ಯುವಕರೆಲ್ಲ ಸೇರಿ ತುಂಬಾ ವಿಜೃಂಭಣೆಯನ್ನು ಆಚರಿಸಿದ್ರು. ಅದು ತುಂಬಾ ಖುಷಿ ಆಯ್ತು. ಆಮೇಲೆ ನೋಡಿ ಗೊತ್ತಾಯ್ತು ನನಗೆ. ಅದಕ್ಕೆ ಎಲ್ರೂ ಸಹಕಾರ ಇದೆ. ಸ್ಪೆಷಲಿ ಆಗಿ ರಜಾಕ್ ಅವರಿದ್ದಾರೆ, ಅಬ್ದುಲ್ ಅಜೀಜ್ ಅವರಿದ್ದಾರೆ, ಇವರೆಲ್ಲ ತುಂಬಾ ಕೆಲಸ ಮಾಡಿದ್ದಾರೆ ಇದರ ಹಿಂದೆ. ಏನಾದ್ರೂ ತುಂಬಾ ಥ್ಯಾಂಕ್ಸ್ ಅವರ ಟೀಮಿಗೆ, ನಿಮ್ಗೂ ಕೂಡ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಯಾಜ್ ಸರ್. ಎಸ್ ಸರ್, ಎಸ್ ಅದೇ ರೀತಿ ಅಬ್ದುಲ್ ಅಜೀಜ್ ಅವರು ಸರ್, ಈಗ ತಾವು ಮಾತಾಡಿದಾಗ ಒಂದು ಮಾತುಗಳನ್ನು ಹೇಳಿದ್ರಿ. DC ಅವರಿಗೆ ಹೋದ್ವಿ, ಜೊತೆಗೆ ಉಸ್ತುವಾರಿ ಸಚಿವರಿಗೆ ಹೋದ್ವಿ, ಮನವಿ ಕೊಟ್ಟಾಗ ಎಲ್ಲರೂ ಕೂಡ ಪಾಸಿಟಿವ್ ಆಗಿರುವಂತಹ ಒಂದು ವಿಚಾರವನ್ನ ಅವರ ನಡೆಯನ್ನು ತೋರಿಸಿದ್ದಾರೆ ಅನ್ನೋದು. ಎಲ್ಲರೂ ಕೂಡ ಸೈನ್ ಹಾಕಿದ್ದಾರೆ, ಯಾರು ಕೂಡ ತಡೆಗೋಡೆಯನ್ನ ಹಾಕಿಲ್ಲ, ಎಲ್ಲರೂ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಕೊಟ್ಟಿರುವಂತದ್ದು. ಇಲ್ಲಿ ಬರುವಂತಹ ಪ್ರಶ್ನೆ, ಅನೇಕ ಜನರು ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಅನೇಕ ಊರಿನವರು ಕೂಡ ಕಾರ್ಯಕ್ರಮ ನೋಡ್ತಾರೆ. ಅದಕ್ಕೋಸ್ಕರ ಈ ಪ್ರಶ್ನೆ, ಒಂದು ಊರಿಗೆ ಸರ್ಕಾರಿ ಬಸ್ ಬರುತ್ತೆ ಅಂತ ಬಂದಾಗ ತಮ್ಮ ಒಂದು ಮಾನದಂಡಗಳು ಏನು? ಪ್ರಮುಖವಾಗಿರುವಂತಹ ಮಾನದಂಡಗಳಾಗಿತ್ತು? ಯಾತಕ್ಕೋಸ್ಕರ ನೇರವಾಗಿ ಪ್ರೊಸೀಡಿಂಗ್ಸ್ ಕರೆಕ್ಟ್ ಆಗ್ತಾ ಬಂತು, ಅಪ್ರೂವಲ್ ಆಗ್ತಾ ಹೋಯಿತು, ಅಂಡ್ ಎಲ್ಲರೂ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಯಾಕೆ ಕೊಟ್ಟರು ಅನ್ನೋಂಥ ಪ್ರಶ್ನೆ ಬರುತ್ತೆ. ಏನು ಮಾನದಂಡಗಳಿತ್ತು ತಮ್ಮ ಊರಿಗೆ ಸರ್ಕಾರಿ ಬಸ್ ಬರೋದಕ್ಕೆ?
ಸರ್ಕಾರಿ ಬಸ್ಸಿಗೆ ಈಗ ನಾವು ಫಸ್ಟಿಗೆ ಯಾರು ಯುಟಿ ಖಾದರ್ ಅವರು ಫಸ್ಟ್ ಮೀಟ್ ಆದವಾಗ ಯುಟಿ ಖಾದರ್ ಅವಾಗಲೇ ಒಂದು ಮತ್ತೆ DC ಅವರಿಗೆ ಕರೆದಾಗ ನಮಗೊಂದು ಅಲ್ಲಿಂದಲೇ ಒಂದು ಪಾಸಿಟಿವ್ನೆಸ್ ಬಂತು. ಅಂದ್ರೆ ಇದಕ್ಕೆ ಯಾವುದೇ ರಾಜಕೀಯವಾದಂತಹ ಅಡೆತಡೆಗಳು ಇಲ್ಲ ಅನ್ನುವ ಇದು ಬಂತು. ಸೊ ಅಲ್ಲಿಂದ ನಾವು ನಮಗೆ ಒಂದು ಮನಸ್ಸಿನ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಮುಂದುವರಿದ ಭಾಗವಾಗಿ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವರು ಕೂಡ ಹೇಳಿದಾಗ, ಅವರು ಕೂಡ ಅಲ್ಲೇ ಒಂದು ಅಪ್ರೂವಲ್ ಮಾಡಿದಾಗ ನಮಗೆ ರಾಜಕಾರಣಿಗೆ ಒಂದು ಪಾರದರ್ಶಕತೆ ನಮಗೆ ಒಂದು ಗೊತ್ತಾಯಿತು. ಇದರಿಂದ ಬರುವಂಥ ಯಾವುದೇ ತೊಂದರೆಗಳಿಗೆ ಈ ರಾಜಕಾರಣಿಗಳು ಅಥವಾ ಅಧಿಕಾರಿಗಳು ಬಗ್ಗಲು ಚಾನ್ಸ್ ಇಲ್ಲ. ಅಂದರೆ ನಾವು ಮುಂದುವರಿದ ಭಾಗವನ್ನು ಹಾಗೆ ಹೇಳಿದಾಗೆ ಇದೊಂದು ತೀವ್ರತೆಯನ್ನು ಪಡೆಯಲು, ಈ ಒಂದು ಹೋರಾಟ ತೀವ್ರತೆ ಪಡೆಯಲು ಇನ್ನಷ್ಟು ಜನರು ನಾಗರಿಕ ಹೋರಾಟ ಸಮಿತಿ ಸೇರಿಸಿದೆವು. ನಾವು ಮಂಟಪದ ಪ್ರದೇಶದಿಂದ ಈ ಹೋರಾಟ ಸಮಿತಿಯನ್ನು ಹುಟ್ಟು ಹಾಕಿದ್ದಲ್ಲದೆ ನಾಟಕಲಿಂದ ಹಿಡಿದು ಮುಡಿಪಿನವರೆಗೆ ನಾವು ಹಲವಾರು ನಾಗರಿಕರನ್ನು ಈ ಹೋರಾಟ ಸಮಿತಿಗೆ ಇದು ಹೋರಾಟ ಮಾಡಲು ಒಂದು ಪ್ಲಾನ್ ಹಾಕಿದೆವು. ಬಟ್ ಅಡೆತಡೆಗಳು ಇರ್ಬೋದು. ಇದಕ್ಕೆ ಅಡೆತಡೆಗಳು ಸಾಮಾನ್ಯವಾಗಿ ಇರುವಂಥದ್ದು. ಈಗ ರಜಾಕ್ರವರು ಹೇಳಿದ ಹಾಗೆ ಈಗ ಮೊದಲನ 10 ವರ್ಷದಲ್ಲಿ ಹೋರಾಟಕ್ಕೆ ಫಲವಾಗಿ ಬಸ್ ಯಾಕೆ ಬರಲಿಲ್ಲ, ಅದೊಂದು ಸೈಡಿನ ಒಂದು ಯಕ್ಷ ಪ್ರಶ್ನೆ. ಹೋರಾಟ ಮಾಡ್ತಾನೆ ಇದ್ದಾರೆ, ಬಟ್ ಯಾಕೆ ಬರ್ತಾ ಇಲ್ಲ? ಹೌದು, ನಿಜ. ಎಲ್ಲ ಕಡೆಗಳಲ್ಲೂ ಈಗ ಸಪೋಸ್ ಎಲ್ಲೂ ಆ ಭಾಗದಲ್ಲೂ ಸರ್ಕಾರಿ ಬಸ್ ಇಲ್ಲದೆ ನಮಗೆ ಹೇಳ್ಬೋದಿತ್ತು. ಆ ಕಡೆ ಈ ಕಡೆ ಜನರು ಹೇಳ್ತಾರೆ, ಸಾಮಾನ್ಯ ಜನರು ಡೈರಿ ಹೇಳ್ತಾರೆ, ಅಲ್ಲಿ ಬಸ್ ಬರ್ತದೆ, ಇಲ್ಲಿ ಬಸ್ ನಮ್ಗೆ ಯಾಕೆ ಇಲ್ಲ? ಇದಕ್ಕೆ ಯಾರು ಉತ್ತರ ಕೊಡಬೇಕು? ಕರೆಕ್ಟ್. ಅದು ಒಳಗಡೆ ಏನೋ ಒಂದು ಷಡ್ಯಂತ್ರಗಳು ಇರ್ಬೋದು, ಇಲ್ಲ ಅಂತ ಇಲ್ಲ. ಬಟ್ ಈ ಸಲದ ಆ ಒಂದು ಹೋರಾಟದ ಫಲವಾಗಿ ರಾಜಕೀಯ ನಾಯಕರುಗಳು ಎಲ್ಲ ಪಕ್ಷದ ರಾಜಕೀಯ ನಾಯಕರು ಮತ್ತೆ ಸಾಮಾಜಿಕ ಸಂಘಟನೆಗಳಿರ್ಬೋದು ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಅಧಿಕಾರಿಗಳು ಕೂಡ ಇಮಿಡಿಯೇಟ್ ಆಗಿ, ಈಗ ನಾವು ಮೊನ್ನೆ RTOಗೆ DC ಆಫೀಸಿಂದ ಪ್ರೊಸೆಸಿಂಗ್ ಫೈಲ್ RTO ಬಂತು. RTOದಲ್ಲಿ ಈಗ ನಾವು ಅಲ್ಲಿಗೆಲ್ಲ 2 ತಿಂಗಳು ಹಿಡಿಬೋದು ಅಂತ ಹೇಳಿದ್ರು. ಪ್ರೊಸೆಸಿಂಗ್ ಪೀರಿಯಡ್ 2 ತಿಂಗಳು ಹಿಡಿಬೋದು. ಬಟ್ ಆವಾಗಲೇ ನಾವು DC ಅಗೇನ್ ಮೀಟ್ ಆದಾಗ DC ಅವರು ಇಮಿಡಿಯೇಟ್ ಆಗಿ RTO ಆಫೀಸಿಗೆ ಫೋನ್ ಮಾಡಿ ಹೇಳಿದ್ರು, ಅಲ್ಲಿ ಬಸ್ಸಿನ ಅವಶ್ಯಕತೆ ಇದೆ, ನೀವು ಇಮಿಡಿಯೇಟ್ ಅದಕ್ಕೆ ಡಿಲೇ ಮಾಡಬೇಡಿ, ಬಸ್ ಹಾಕಿ. ಸೊ ಅಲ್ಲಿ ಕೂಡ ಈ ರೀತಿ ಅಧಿಕಾರಿಗಳ ಮತ್ತು ರಾಜಕೀಯ ನಾಯಕರುಗಳ ಒಂದು ಪಾರದರ್ಶಕತೆ, ಒಂದು ಪ್ರಯತ್ನ, ಹೇಗೆ ಆ ಭಾಗದಲ್ಲಿ ಬಸ್ಸಿನ ಅವಶ್ಯಕತೆ ಇದೆ ಅನ್ನುವಂತಹ ವಿಚಾರವನ್ನ ಹೇಳಿದ್ರು ಅನ್ನುವಂಥ DC ಅವರು. ಯಾಕಂದ್ರೆ ಅನೇಕ ಜನರು ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಕೆಲವು ಭಾಗದಲ್ಲೂ ಕೂಡ ಬಸ್ಸಿನ ಅವಶ್ಯಕತೆ ಇದೆ, ಸರ್ಕಾರಿ ಬಸ್ಸಿನ ಅವಶ್ಯಕತೆ ಇದೆ. ಆದ್ರೆ ಗೊತ್ತಿರಲ್ಲ ಏನ್ ಕತೆ, ಯಾವ ರೀತಿ ಹೋದ್ರಿ, ತಮ್ಮ ಒಂದು ಹೋರಾಟ ಒಂದು ಪ್ರೇರಣೆ ಆಗ್ಲಿ ಅನ್ನುವಂಥ ವಿಚಾರಗಳಲ್ಲಿ ಸರ್ ಅದಕ್ಕೆ ಜೋಡಣೆಯಾಗಿ ಒಂದು ವಿಷಯ ಅಂದ್ರೆ 2017ರಲ್ಲಿ ನರ್ಮ ಬಸ್ ಪಾಸ್ ಆಗಿತ್ತು. 2017ರಲ್ಲಿ ಎಲ್ಲಾ ಕಾರ್ಯ ಪೂರ್ತಿಯಾಗಿತ್ತು. ಆ ಖಾಸಗಿ ಬಸ್ಸಿನವರ ಒತ್ತಡದಿಂದ ಅಲ್ಲಿಯ ಬಸ್ ಬಂದದನ್ನು ಕ್ಯಾನ್ಸಲ್ ಆಯಿತು 2017ರಲ್ಲಿ. ಅದೇ ವಿಚಾರವನ್ನು ಮೊನ್ನೆ ಯುಟಿ ಖಾದರ್ ಅವರು ಕೂಡ ಜಿಲ್ಲಾಧಿಕಾರಿಯಲ್ಲಿ ನಾವು ಹೋದಾಗ ಹೇಳಿದ್ರು, ನರ್ಮ ಬಸ್ ಕ್ಯಾನ್ಸಲ್ ಆದ್ರು, ನೀವು KSRTC ಆದ್ರೆ ಹಾಕಿ ಅಂತ. ಈಗ ವಿಷಯ ನಮ್ಗೆ ಸಂಪೂರ್ಣವಾಗಿ MLA ಕೂಡ ನಮ್ಮ ಅದರ ಸಹಕರಿಸಿದ್ದಾರೆ. ಇದರ ಕೇವಲ ನಮ್ಮ ಹೋರಾಟ, ಅದಕ್ಕೆ ಅವರು ಸ್ಪಂದನೆ ಮಾಡಿರುವುದರಿಂದ ಇವತ್ತು ನಮ್ಗೆ ಬಸ್ ಬಂದಿದೆ. MLA ಮತ್ತೆ ನಮ್ಮ DC ಅವರು ಕೂಡ ಒಳ್ಳೆ ರೀತಿಯಲ್ಲಿ ನಮ್ಗೆ ಸ್ಪಂದನೆಯನ್ನು ಹೋದಾಗಲೂ ಕೂಡ ನಮ್ಮ ಆ ಒಂದು ಮುಗ್ಧತೆ, ನಮ್ಗೆ ಏನೂ ಇಲ್ಲ ರಾಜಕೀಯ ಅದರಲ್ಲಿ, ನಮ್ಮ ಮುಗ್ಧತೆ ನೋಡಿ ಅವರು ಈ ಅಲ್ಲಿಗೆ ಬರ್ಬೇಕು ಅಂತ ನಮ್ಮ ಒತ್ತಡ ಇರುವುದರಿಂದ ಎಲ್ಲರೂ ಅವರು ಇಮಿಡಿಯೇಟ್ಲಿ ಆಗಿ ನಾನು ಮಾಡ್ತೇನಪ್ಪ, ಕಳಿಸ್ತೇನೆ, ಇಮಿಡಿಯೇಟ್ಲಿ ಕಾಲ್ ಮಾಡಿದ್ರು ಅಲ್ಲಿಗೆ ಪ್ರಾದೇಶಿಕ ಅಧಿಕಾರಿಗೆ, ಅಲ್ಲಿ ಸಂಬಂಧಪಟ್ಟ ಅಲ್ಲಿಂದಲೇ ನನ್ನ ಎದುರಲ್ಲೇ ಕಾಲ್ ಮಾಡಿದ್ರು ಅವರು. ನಾವು ಎಂಕ್ವೈರಿ ಮಾಡ್ತಾ ಇದ್ದೀವಿ, 1-2-3 ಸರ್ತಿ DC ಮತ್ತೆ ಈಗ 1 ವೀಕ್ ಗ್ಯಾಪ್ ಅಲ್ಲಿ ಹೋಗ್ತಾ ಇದ್ವಿ, ಕಾಲ್ ಮಾಡಿ ಮತ್ತೆ ಇದನ್ನೇ ಹೇಳ್ತಾ ಇದ್ರು ಅವರೆಲ್ಲ. ಇದರಿಂದ ಒಂದು ಕೋಟ ಶ್ರೀನಿವಾಸ ಪೂಜಾರಿ ಅವರು ಕೂಡ ಇಮಿಡಿಯೇಟ್ಲಿ ಅವರು ಹೇಳಿದಾಗ ಕೂಡ ಇದು ಲೆಟರ್ ಅಲ್ಲಿ ಸೈನ್ ಹಾಕಿರುವಂತದ್ದು. ಎಲ್ಲರ ಶ್ರಮದಿಂದ ನಮ್ಗೆ ಸಹಕಾರ ಮಾಡಿರುವುದರಿಂದ ಇವತ್ತು ನಾವು ಒಂದು ವಿಜಯೋತ್ಸವವನ್ನು ಆಚರಿಸ್ತೇವೆ. ಬಸ್ ಬಂತು, ಅದೇ ನಮ್ದು ಪಾಲು ಇಲ್ಲ, ಸಿಂಪ್ಲೇ ನಾವು ಜನರ ಪಾಲು, ನಮ್ಮೂರಿನ ನಾಗರಿಕರ ಪಾಲು ಅದರಲ್ಲಿ ದೊಡ್ಡದು. ಥ್ಯಾಂಕ್ ಯು. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ?
ಕೇಳಿಸ್ತಾ ಇಲ್ಲ. ಕೇಳ್ತಾ ಇದೆಯಾ ಸರ್? ಈಗ ಸರ್ ಕೇಳ್ತಾ ಇದೆಯಾ? ಹಾ ಕೇಳಿಸ್ತಾ ಇದೆ. ಎಸ್ ಸರ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ನನ್ನ ಹೆಸರು ಮೊಹಮ್ಮದ್ ನಿಯಾಜ್ ಅಂತ. ಮೊಹಮ್ಮದ್ ನಿಯಾಜ್ ಅವರು. ಎಸ್ ಸರ್. ಎಲ್ಲಿಂದ? ಸರ್ ಮೋಂಟುಗಳಿಂದ. ಓಕೆ, ಮಾತಾಡಿ ಸರ್, ಮಾತಾಡಿ. ಸರ್ ಈ 10 ವರ್ಷಗಳಿಂದ ಸತತವಾಗಿ ಈ ರಜಾಕ್ನವರು ತುಂಬಾ ಹೋರಾಡಿದ್ದಾರೆ ಈ ಬಸ್ಸಿಗಾಗಿ. ಓಕೆ. ಮುಡಿಪುರಿಯಿಂದ ಒಂದು ಬಸ್ ಹೋಗುತ್ತೆ ಸರ್, ವಿಸ್ಮಿತಾ ಅಂತ, ಬೆಳಗ್ಗೆ 9 ಗಂಟೆಗೆ ಮುಡಿಪುರಿಯಿಂದ ಮಂಗಳೂರು ಕಡೆಗೆ ಹೋಗುತ್ತೆ. ಅದು ಮಂಗಳೂರಿನಿಂದ NS ಬಸ್ ಮುಡಿಪು ಕಡೆ ಹೋಗುತ್ತೆ ಸರ್. ಇದರಲ್ಲಿ ಶಾಲಾ ಮಕ್ಕಳು ನೇತಾಡ್ಕೊಂಡು ಒಳಗೆ ದುಮ್ಮಿಕೊಂಡು ಹಿಂದುಗಡೆ ಇರುವ ಏಣಿಯಲ್ಲಿ ಕೂಡ ನೇತಾಡ್ಕೊಂಡು ಬರುದು ಸರ್. ಅದರಿಂದ ತುಂಬಾ ತೊಂದರೆ ಆಗುತ್ತೆ ಸರ್, ಮಕ್ಕಳಿಗೆಲ್ಲ ತುಂಬಾ ಇದಾಗುತ್ತವೆ. ಅದರಿಂದ ಈ ಗವರ್ಮೆಂಟ್ KSRTC ಬಸ್ ಬಂದ್ರೆ ತುಂಬಾ ಒಳ್ಳೆಯದು ಅಂತ ಇವರು 10 ವರ್ಷಗಳಿಂದ ಸತತವಾಗಿ ಕೂಡ ಇದರ ಹಿಂದೆ ಇದ್ದಿದ್ದಾರೆ. ಓಕೆ 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 ಓಕೆ. ಸೊ ಇದು ಸಮಸ್ಯೆಗೆ ಈಗ ಸದ್ಯಕ್ಕೆ ಪರಿಹಾರ ಸಿಕ್ಕಿದೆ ಅನ್ನುವಂಥದ್ದು ಖುಷಿ ಇದೆ ಅಂತ ಅವ್ರು ಹೇಳ್ತಾ ಇದ್ರಲ್ವಾ ಸರ್? ತುಂಬಾ ಖುಷಿ ಸರ್, ತುಂಬಾ ಖುಷಿ, ತುಂಬಾ ಖುಷಿ. ಯಾಕಂದ್ರೆ ನಮ್ಮ ಊರಿನಲ್ಲೂ ಗವರ್ಮೆಂಟ್ ಬಸ್ ಬೇಕೇ ಬೇಕು ಸರ್. ಒಂದಲ್ಲ ಸರ್, 10 ಬಂದ್ರು ಕೂಡ ನಮ್ಗೆ ಬಸ್ ಬೇಕು ಸರ್. ತುಂಬಾ ಒಳ್ಳೆಯದು ಸರ್. ಇದರಿಂದ ಜನರಿಗೆ ತುಂಬಾ ಒಳ್ಳೆಯದು. ಇವಾಗ ಪೆಟ್ರೋಲ್ ರೇಟ್ ನೋಡಿದ್ರೆ ಸರ್ ಬಸ್ಸೇ ಗತಿ ನಮಗೆ. ಸರಿ ಸರಿ, ಬೆಂಬಲ ಸದಾ ಇರಲಿ. ಎಸ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಎಸ್. ಅದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಒಬ್ರು ಕಮೆಂಟ್ ಮಾಡಿದ್ದಾರೆ, ಸ್ಪೆಷಲ್ ಥ್ಯಾಂಕ್ಸ್ ಟು DKDC ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂತ ಹೇಳಿದ್ದಾರೆ. ರಾಜೇಂದ್ರ ಕೆ ಅವರಿಗೆ. ಅಂದರೆ ಮೊಹಮ್ಮದ್ ಶಕೀರ್ ಅವರು, ನಾಗರಿಕರ ಪ್ರಾಮಾಣಿಕತೆಯಿಂದ ಕೂಡಿದ ಬೇಡಿಕೆ, ನಾಗರಿಕರ ಪರವಾಗಿ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಭೇಟಿ ಮಾಡಿ ನಿರಂತರ ಪ್ರಯತ್ನ, ಅಧಿಕಾರಿಗಳ ನಮ್ಮ ಭಾಗಕ್ಕೆ ಹಲವು ವರ್ಷದ ಬೇಡಿಕೆ, ಸರ್ಕಾರಿ ಬಸ್ಸನ್ನು ಒದಗಿಸುವ ಮನಸ್ಸು ಒಂದುಗೂಡಿದರ ಫಲಿತಾಂಶ ಇದು. ನಮ್ಮ ಭಾಗಕ್ಕೆ ಸರ್ಕಾರಿ ಬಸ್ನ ಸೇವೆ, ಸ್ಪೆಷಲ್ ಥ್ಯಾಂಕ್ಸ್ ಟು DC ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ಸೊ ಅದಾಗೆ ನಾಸೀರ್ ನಾಚಿ ಅವರು, ಹೋರಾಟದ ಮುಂಚೂಣಿಯಲ್ಲಿದ್ದ ರಜಾಕ್ ಮೊಂಟೆಪದ ಅವರಿಗೆ ಅಭಿನಂದನೆಗಳು. ಜೊತೆಗೆ ಸತ್ಯಶಂಕರ್, ಖಾಸಗಿ ಬಸ್ಸಿನವರ ತಡೆಯನ್ನ ಮೀರಿಸಿ ಸರ್ಕಾರಿ ಬಸ್ ಆರಂಭಗೊಂಡಿದ್ದು ಸಂತೋಷದ ವಿಷಯ ಅಂತ ಹೇಳಿದ್ದಾರೆ. ಜೊತೆಗೆ ಅಜಯ್ ರಾವ್ ಅವರು ಕಮೆಂಟ್ ಮಾಡಿದರೆ, ವರ್ಸ್ಟ್ ಗವರ್ಮೆಂಟ್ ಹಿಯರ್, ಇಟ್ ಟುಕ್ 10 years ಟು ಗೆಟ್ ಒನ್ ನಾರ್ಮಲ್ ಗವರ್ಮೆಂಟ್ ಬಸ್ ಸರ್ವಿಸ್, ದಟ್ ಟು ಇನ್ ದಿಸ್ 21st century ಕ್ರೇಜಿ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಸೊ ಎಸ್, ಇದೆಲ್ಲವೂ ಕೂಡ ಅನೇಕ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ಜೊತೆಗೆ ತಾವುಗಳು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ಎಸ್ ಸರ್, ತಮ್ಮ ಹೋರಾಟದ ಒಂದು ವಿಧಾನಗಳು ಅಂತ ಬಂದಾಗ ಏನೆಲ್ಲ ಹೋರಾಟಗಳು ಯಾವ ರೀತಿ ಎಲ್ಲ ಮಾಡಿದ್ರೆ 10 ವರ್ಷಗಳಿಂದ ಆಗ್ತಾ ಇರುವಂತಹ ವಿಚಾರ, ಟೂ ಲೇಟ್ ಅನ್ನುವಂಥದ್ದಾಗಿಲ್ಲ. ಇಲ್ಲಿ ಒಬ್ರು ಕಮೆಂಟ್ ಕೂಡ ಅದನ್ನೇ ಹಾಕಿರುವಂಥದ್ದು, ತುಂಬಾ ತಡವಾಗಿ ತುಂಬಾ ಲೇಟ್ ಆಗಿ ಒಂದು ಏನೋ ತಮಗೆ ರಿಸಲ್ಟ್ ಸಿಕ್ಕಿದೆ ಅನ್ನುವಂಥದ್ದು ಅನ್ಸಲಿಲ್ವಾ? ಹೇಗೆ? ಒಂದು ತಡವೇ ಆಯ್ತು. ನಾವು ಕೂಡ 10 ವರ್ಷಗಳು ತುಂಬಾ ನಾವುಗಳು ಮುಂದೆ ಹೋಗಿದ್ದೇವೆ, ಎಲ್ಲವೂ ಕೂಡ ಫಟಾಫಟ ಆಗುತ್ತೆ ಅಂತ ಬಂದಾಗ ಟೆಕ್ನಾಲಜಿ ಅಥವಾ ಎಲ್ಲವೂ ಕೂಡ ನಮ್ಮ ರಾಜಕಾರಣಿಗಳು ಬೆಳೆದಿದ್ದಾರೆ, ಅಥವಾ ನಮ್ಮ ರಾಜಕೀಯ ವ್ಯವಸ್ಥೆ ಬೆಳೆದಿದೆ, ಎಲ್ಲವೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಬೆಳೆದಿದೆ, ಎಲ್ಲವೂ ಕೂಡ ಬೆಳೆದಿದೆ, ಎಲ್ಲವೂ ಕೂಡ ಬೇಗ ಆಗುತ್ತೆ ಅಂತ ಬಂದಾಗ ಒಂದು ಸರ್ಕಾರಿ ಬಸ್ಸಿನ ಒಂದು ಯೋಜನೆ ಬರಬೇಕು ಅಂತ 10 ವರ್ಷಗಳು ಸುದೀರ್ಘವಾಗಿರುವಂತಹ ಒಂದು ಹೋರಾಟ. ಹೌದು, ಅಡೆತಡೆಗಳು ಇದೆ ಅಲ್ಲ ಸರ್. ಒಂದು ನಮ್ಗೆ ಬರ್ಬೇಕು ಅಂತ ಇತ್ತು, ಡಿಲೇ ಆಯ್ತು. ಆದ್ರೂ ಕೂಡ ನಮ್ಮ ಒಂದು ಇದು ಇತ್ತು, ಎಂದು ಡಿಲೇ ಆದ್ರೂ ಕೂಡ ನಮ್ಗೆ ಬರ್ತದೆ ಅಂತ ವಿಶ್ವಾಸ ಇತ್ತು. ನಾವು ಹೋರಾಟವನ್ನು ಅರ್ಧದಲ್ಲಿ ನಿಲ್ಲಿಸುವ ಇದು ಇರಲಿಲ್ಲ. ಮತ್ತೆ ನಾವು ಕೂಡ ಕನಸನ್ನು ಕಂಡವರು, ಇವತ್ತು ನಾಳೆ ಬಸ್ ಬರ್ತದೆ ಕನಸು ಕಾಣುತ್ತಾನೆ ಹೋರಾಟ ಮಾಡಿದ್ದವರು. ಮತ್ತೆ ನೀವು ಸಮಾಜ ವ್ಯವಸ್ಥೆ ಅಂತ ಹೇಳಿದ್ರು, ನಾವು ಸಮಾಜದ ವ್ಯವಸ್ಥೆ ಬದಲಾಗ್ಲೇಬೇಕು. ಸಮಾಜ ವ್ಯವಸ್ಥೆ ಬದಲಾದಾಗ್ಲೇ ಜನರ ಕಷ್ಟ ನಷ್ಟ ಪರಿಹಾರ ಆಗುವಂತದ್ದೇ. ವ್ಯವಸ್ಥೆ ಅಂತ ಬದಲಾಗಿದೆ, ಇನ್ನೂ ಕೂಡ ಬದಲಾಗುವಂತದ್ದೇ. ನಮ್ಮ ಮೂಲಭೂತ ಸೌಕರ್ಯ ವ್ಯವಸ್ಥೆ ತುಂಬಾ ಉಂಟು ಊರಿನಲ್ಲೂ ಕೂಡ ಬೇರೆ ಬೇರೆ, ಅದೆಲ್ಲ ಕೂಡ ಇನ್ನೂ ಕೂಡ ಸ್ಪಂದನೆ ನಮ್ಮ ಇದೆ. ಹೋರಾಟ ಸಮಿತಿ ಮುಖಾಂತರನೇ ನಾವು ಇನ್ನು ಮುಂದುವರಿತೇವೆ. ನಮಗೆ ಡಿಲೇ ಆಗಿರುವಂಥದ್ದು ಇದರಿಂದಲ್ಲ, ನಮ್ಮ ಹೋರಾಟದ ಕಡಿಮೆ ಹೋರಾಟದಿಂದ ಅಂತ ಅಲ್ಲ. ಹೋರಾಟ ಮಾಡುವಾಗ ಅದರ ವಿರೋಧವಾಗಿ ಇರುತ್ತೆ ಅಲ್ಲ. ಒಂದು ಸರ್ಕಾರಿ ಬಸ್ ಸ್ಯಾಂಕ್ಷನ್ ಆದ್ರೂ ಕೂಡ ವಿರೋಧವೂ ಇತ್ತು. ವಿರೋಧ ಇರದಿದ್ರೆ ಅವತ್ತು 2012 ನಮ್ಗೆ ಬಸ್ ಬರ್ತಾ ಇತ್ತು. ಅಲ್ಲಿ ಖಾಸಗಿಯವರ ಲಾಬಿಗಳು ತುಂಬಾನೇ ನಡ್ತಾ ಉಂಟು. ಖಾಸಗಿ ಪ್ರೈವೇಟ್ ಬಸ್ಸಿನ ಮಾಲಕರು ಅವರು ತುಂಬಾನೇ ಇದು ಮಾಡ್ತಾ ಇರ್ತಾರೆ, ಅವರ ಒತ್ತಡಗಳು ಕೂಡ ಬರ್ತಾ ಉಂಟು. ಅದು ಸಾಮಾನ್ಯವಾಗಿ ನಾವು ನೋಡಿಕೊಂಡಿರುವಂತದ್ದು. ಇದನ್ನೆಲ್ಲ ಮೆಟ್ಟಿ ನಾವು 10 ವರ್ಷದಲ್ಲಿ ಬಂತಲ್ಲ, ನಮ್ಗೆ ಎಷ್ಟು ಇದು ಮಾಡಿದೆ ಬಂತಲ್ಲ ಅಂತ ಒಂದು ಖುಷಿ ಉಂಟು. ಇನ್ನು ಅದನ್ನು ಉಳಿಸುವಂತದ್ದು ನಮ್ಮಲ್ಲಿರುವಂತದ್ದು. ಹಾಗೆ ಅದು ನಿನ್ನ ಬಸ್ ಬಂದ್ಮೇಲೆ ನನ್ನೊಟ್ಟಿಗೆ ಹೋರಾಟದಲ್ಲಿ ಇದ್ದದ್ದು, ನಮ್ಮೊಟ್ಟಿಗೆ 2012-13-14 ಆ ಸಂದರ್ಭದಲ್ಲಿ ಇದ್ದವರಲ್ಲ, ಎಲ್ಲೆಲ್ಲೋ ಸೌದಿಯಲ್ಲೋ ಬೇರೆ ಬೇರೆ ವಿದೇಶದಲ್ಲೋ ಏನೇನೋ ಉದ್ಯೋಗದಲ್ಲಿ ಇದ್ದಾರೆ ಈಗ. ನನ್ನ ಶಾಲಾ ಸಂದರ್ಭದಲ್ಲಿ ಇದ್ದವರು ಇವತ್ತು ನಿನ್ನೆ ಫೋನ್ ಮಾಡಿ ಕಂಗ್ರಾಚುಲೇಷನ್ ನಿಮ್ಮ ಕೆಲಸಕ್ಕೆ, ನಾಗರಿಕ ಸಮಿತಿಗೆ, ರಜಾಕ್ ಅವರು ಹೀಗೆ ಹೇಳುವಾಗ ಏನೋ ಇನ್ನೂ ಮಾಡ್ಬೇಕು, ಏನೋ ಸಾಧಿಸಬೇಕು ಸಮಾಜದಲ್ಲಿ ಉರಿದುಂಬಿಸ್ತಾ ಇದೆ.
ಪರ ವಿರೋಧಗಳಿದೆ. ಆದ್ರೂ ಕೂಡ ನಮ್ಮ ಮಾಡಿದ ಕಾರ್ಯಕ್ಕೆ ಒಂದು ಶ್ಲಾಘನೀಯ ಹೇಳಿ ನಮ್ಗೆ ಒಂದು ಕಂಗ್ರಾಜ್ ಹೇಳ್ತಾರಲ್ಲ, ನಿಜವಾಗ್ಲೂ ಅದೇನೋ ನಾನು ಮಾಡಿದ್ದೇನೆ, ನನ್ನ ಊರಿಗೆ ಮಾಡಿದ್ದೇನೆ, ಇನ್ನೂ ಏನೋ ಸಾಧನೆಗಳನ್ನು ಮಾಡ್ಲಿಕ್ಕೆ ಉಂಟು, ಏನೋ ಚಿಕ್ಕ ಅಂಶವನ್ನು ಮಾಡಿದ್ದೇನೆ ಅಂತ ಖುಷಿ ಉಂಟು. ಅದೊಂದು ನೆಮ್ಮದಿ ಉಂಟು ನನಗೆ ಅಂತಲ್ಲ, ನಮಗೆ ನಮ್ಮ ಊರಿಗೆ ನೆಮ್ಮದಿ ಉಂಟು. ಅದು ಬ್ಯೂಟಿಫುಲ್. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಅಬ್ದುಲ್ ಕರೀಂ ಅವರು ಕರೆ ಮಾಡಿದ್ದಾರೆ. ಕರೀಂ ಅವರು ನಮಸ್ತೆ ಸರ್. ಕರೀಂ ಅವರು ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಕರೆ ಕಟ್ಟಾಗಿದೆ. ದಯಮಾಡಿ ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಎಸ್, ಅದೇ ರೀತಿ ಸರ್, ಈಗ ಸದ್ಯ ತಮ್ಮ ಊರಲ್ಲಿ ಇರುವಂತಹ ಜನರು ಎಷ್ಟು ಜನರು ಇದ್ದಾರೆ, ಜನಸಂಖ್ಯೆ ಜೊತೆಗೆ ಬಸ್ಸಿನಲ್ಲಿ ಪ್ರಯಾಣಿಸುವಂತಹ ವಿಚಾರಗಳು ಬಂದಾಗ ಯಾವ ರೀತಿ ಇದೆ? ಜನಸಂಖ್ಯೆ ಅಂದ್ರೆ ನಮ್ದು ಒಂದು ಆ ಭಾಗದಲ್ಲಿ ನಾವೀಗ 3 ಗ್ರಾಮಗಳಿವೆ. ಒಂದು ಮಂಜನಾಡಿ, ನರಿಂಗಾಣ, ಬಾಳೆಪುಣಿ ಕೈರಂಗಾಳ ಅಂತ ಗ್ರಾಮ ಇದೆ. ಅದರಲ್ಲಿ ಒಂದು ದೊಡ್ಡ ಏರಿಯಾನೇ ಅದು ಒಂದು ದೊಡ್ಡ ಏರಿಯಾನೇ 3 ಗ್ರಾಮ ಬಂದ್ರೆ. ಅದರಲ್ಲಿ ದಿನನಿತ್ಯ ಆ ಭಾಗದಲ್ಲಿ ನಮ್ಮ ಊರಿಗೆ ಒಂದು 20 ಏನೋ ಪ್ರೈವೇಟ್ ಬಸ್, ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ 20 ಪ್ರೈವೇಟ್ ಬಸ್ ಉಂಟು ಅಂದಾಜು ಪ್ರಕಾರ. ನಾವು ಆ ಸಂದರ್ಭದಲ್ಲಿ 20 ಬಸ್ ಇರ್ಲಿಲ್ಲ. ಆ ಸಂದರ್ಭದಲ್ಲಿ ಏನೋ 13, 12, 13 ಬಸ್ ಇತ್ತು ಆ ಸಂದರ್ಭದ 10 ವರ್ಷ ಹಿಂದೆ. ಈಗ ಮೋಸ್ಟ್ಲಿ 20 ಬಸ್ ಇದೆ. ಅದರಲ್ಲಿ ಲಾಕ್ಡೌನ್ ಜನಸಂಖ್ಯೆ ಇದೆ, ತಮ್ಮಲ್ಲಿ ಜನಸಂಖ್ಯೆ ಇದೆ, ದುಬಾರಿ ಇದೆ. ಆದ್ರೂ ಕೂಡ ಬಸ್ಸಿನ ನಾನು ಹೇಳಿದಾಗ್ಲಿ, ಬಸ್ಸು ಸರ್ಕಾರಿ ಬಸ್ ಅನಿವಾರ್ಯ. ಯಾಕೆಂದ್ರೆ ದಿನನಿತ್ಯ ಇಲ್ಲಿಂದ ಮಂಗಳೂರಿಗೆ ಅವಲಂಬಿತವಾದವರೇ ಇರುವುದು, ತೊಕ್ಕೋಟಿಗೆ ಅವಲಂಬಿತವರಾದ್ದು. ಈ ಭಾಗದಿಂದ ನಮ್ಮ ನಾಟಕಲ್ ಭಾಗದಿಂದ ಮುಡಿಪು ಆ ಭಾಗಕ್ಕೆ ಹೋಗುವವರೇ ಇರುವಂತದ್ದು. ಯಾವಾಗ ನೋಡಿದ್ರು ಈಗ 20 ಬಸ್ ಬಂದ್ರೂ ಕೂಡ ಬಸ್ಸಿನಲ್ಲಿ ಸೀಟೇನು ಕಮ್ಮಿ ಇರುವುದಿಲ್ಲ, ದಿನನಿತ್ಯ ಫುಲ್ಲೇ ಇರ್ತದೆ. ಆದ್ರೂ ಕೂಡ ನಾವು ಅವತ್ತಿನಿಂದ ಹೋರಾಟ ಮಾಡುವಾಗ್ಲೂ ಕೂಡ ಈ ಪ್ರೈವೇಟ್ ಬಸ್ಸಿನವರ ವಿರೋಧ ನಿರಂತರವಾಗಿತ್ತು. ನಾನು ಹೇಳೋದು ನಿರಂತರವಾಗಿತ್ತು. ನಮ್ಗೆ ಅಲ್ಲಿ ಆ ಜನಸಂಖ್ಯೆ ಆಧಾರಿತವಾಗಿ ಒಂದು, ಅದು ನೀವು ಕೇಳಿದ ಕರೆಕ್ಟ್ ಕ್ವಶನ್ ಕೂಡ, ಜನಸಂಖ್ಯೆ ಆಧಾರಿತವಾಗಿಯೂ ಕೂಡ ನಾವು ನೋಡಿದಾಗ ಅಲ್ಲಿ ಬಸ್ಸಿನ ಅನಿವಾರ್ಯತೆ ಎದ್ದು ಕಾಣ್ತಾ ಇತ್ತು, ಅವಾಗ್ಲೇ ಇತ್ತು. ಇವಾಗ ಬಸ್ ಜಾಸ್ತಿ ಆಗಿರ್ಬೋದು, ಬಸ್ ಜಾಸ್ತಿ ಆಗಿದ್ರು ಕೂಡ ಅಲ್ಲಿ ಟಿಕೆಟಿಗೆ ಕಡಿವಾಣ ಹಾಕ್ಲಿಲ್ಲ. ಅವತ್ತು ಟಿಕೆಟ್ 3 ರೂಪಾಯಿ ಏನೋ ಜಾಸ್ತಿ ಆದಕ್ಕೆ ನಾವು ಅವತ್ತೇ ಹೋರಾಟ ಮಾಡಿದ್ವಿ. ಟಿಕೆಟ್ಗೆ ಪ್ರೈವೇಟ್ ಬಸ್ಸಿನಲ್ಲಿ ಟಿಕೆಟ್ ದರ ಏರಿಕೆ ಆದಾಗ್ಲೂ ಕೂಡ ಆ ಸಂದರ್ಭದಲ್ಲೂ ನಾವು ಹೋರಾಟ ಮಾಡಿದೆವು. ಅದರ ನಂತರ ಕೂಡ ಇದಕ್ಕೆ ನಮ್ಗೆ ಬೇಕಾಗಿರುವಂತದ್ದು ಸರ್ಕಾರಿ ಬಸ್. ಆ ಹೋರಾಟದ ಜೊತೆಗೇನೆ ಇದಕ್ಕೂ ಕೂಡ ಹೋರಾಟವನ್ನು ಮಾಡ್ತಾ ಬಂದದ್ದು. ಒಟ್ಟಿನಲ್ಲಿ ನಾವು ಆ ಭಾಗದ ಜನರನ್ನು ಕೂಡ ನೀವು ಹೇಳಿದಾಗೆ ಅನುಸಾರ ಮಾಡಿ, ನಮ್ಗೆ ಆ ಮಕ್ಕಳು ಬಸ್ಸಿಂದ ಫುಟ್ಪಾತ್ ನೇಳುವುದು ಅದು ಇದೆಲ್ಲ ಕಂಡು ಅದು ಅನಿವಾರ್ಯನೇ. ಟೋಟಲಿ ಅದನ್ನೆಲ್ಲ ನೋಡುವಾಗ ಅನಿವಾರ್ಯತೆನೇ ಇತ್ತು ನಮ್ಗೆ. ದಿನನಿತ್ಯ ನಾನು ಕಾಲೇಜಿಗೆ ಹೋಗಿ ಬರುವಾಗ ರಜಾಕ್ ಏನಾದ್ರು ಮಾಡುವ, ನಮ್ಮ ಒಂದು ತಂಡ ಇತ್ತು ಆ ಟೈಮಲ್ಲಿ, ವಿದ್ಯಾರ್ಥಿ ಚಳುವಳಿ ಕಟ್ತಾ ಇದ್ದಂತ ಸಂದರ್ಭ. ನಮ್ಮ ಸಂಘಟನೆ ನಾಯಕರು ಅವರು ಇರಲ್ಲ, ದಿನನಿತ್ಯ ಕಾಂಟ್ಯಾಕ್ಟ್ ಅಲ್ಲಿ, ರಜಾಕ್ ಏನಾದ್ರು ಮಾಡ್ಬೇಕು ನೀನಲ್ಲಿ ಹೀಗೆ ಇತ್ತು. ನಮ್ಮ ಊರಿನ ವಿದ್ಯಾರ್ಥಿಗಳು ಅಲ್ಲೆಲ್ಲಿ ಅಂಗನವಾಡಿಯಲ್ಲಿ ಆ ಸೈಡ್ ಅಲ್ಲಿ ಕೂತು ಒಂದು ಟೀಮ್ ಅನ್ನು ಸೇರಿಸಿಕೊಂಡು ಏನೊಂದು ಮಾಡುವ, ನಮ್ಮ ಊರಿಗೆ ಬಸ್ ಬರ್ತದೆ, ಒಂದು ತಂಡವನ್ನು ಕಟ್ಕೊಂಡು ಅಲ್ಲೆಲ್ಲಿ ಸೇರಿಸ್ತಾ ಇದ್ವಿ. ಅದರೆಲ್ಲ ಅವತ್ತು ಮಾಡಿದಂತಹ ಒಂದೊಂದು ತ್ಯಾಗದ ಫಲ ಅಂತ ನಾನು ಇವತ್ತು ಹೇಳ್ತಾ ಇದ್ದೇನೆ. ನನಗೆ ಅದು ತುಂಬಾ ನೆನಪು ಬರ್ತದೆ. ಅದು ಕೆಲರು ಅದನ್ನು ನೆಗ್ಲೆಕ್ಟ್ ಮಾಡಿರ್ಬೋದು, ನಾವು ಆ ಸಂದರ್ಭದಲ್ಲಿ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದೇವೆ ಅದು ನಮ್ಗೆ ಗೊತ್ತು. ಅದು ಆ ಹೋರಾಟ ಅಂದ್ರೆ ಅದನ್ನು ದಿಕ್ಕು ತಪ್ಪಿಸಲು ಕೆಲವರು ಪ್ರಯತ್ನ ಪಟ್ಟಿದ್ರು. ಆ ಸಂದರ್ಭದಲ್ಲೂ ಹೋರಾಟ ದಿಕ್ಕು ತಪ್ಪಿಸಲು ಕೂಡ ಅದು ಹೋಗ್ಲಿಲ್ಲ. ನಮ್ಗೆ ಎಲ್ಲಿ ನಾಗರಿಕ ಹೋರಾಟ ಸಮಿತಿ ಮತ್ತೆ ನಮ್ಮೊಟ್ಟಿಗೆ ಬಂತು, ಆ ಹೋರಾಟಕ್ಕೆ ಜೀವಂತವಾಗಿ ಬೆಳೆಯಿತು. ಅದು ಹೋರಾಟ ಜೀವಂತವಾಗಿ ಬೆಳೆಯಿತು. ಇವತ್ತಿಗೆ ಆ ಹೋರಾಟ ಸಮಿತಿಯ ಮುಖಾಂತರನೇ ನಮ್ಗೆ ಆ ಬಸ್ ಇಲ್ಲಿಗೆ ಇವತ್ತು ಒದಗಿಸಿತು. ಅವತ್ತಿನ ಹೋರಾಟ ವಿದ್ಯಾರ್ಥಿ ಚಳವಳಿ, SFI, ಯೋಜನಾ ಸಂಘಟನೆ, DYFI ಎಲ್ಲ ಸೇರಿಸಿ ನಾಗರಿಕರನ್ನು ಸೇರಿಸಿ ಮಾಡಿರ್ಬೋದು. ಅವತ್ತು ಬಸ್ ಬಂದಿಲ್ಲದಿದ್ರು ಕೂಡ ಆ ಹೋರಾಟವನ್ನು ಮಾಡ್ಲಿಲ್ಲ ಅಂತ ಹೇಳಲಿಕ್ಕಿಲ್ಲ. ಆ ಹೋರಾಟದ ನಿರಂತರ ಹೋರಾಟ ಮಾಡ್ತಾ 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 ಬಂದು ಇದಕ್ಕೆ ಒಂದು ದೊಡ್ಡದಾದಂತಹ ಜೀವವನ್ನು ಕೊಟ್ಟದೆ ನಮ್ಮ ನಾಗರಿಕ ಹೋರಾಟ ಸಮಿತಿ. ಅದರ ಫಲವಾಗಿ ಇವತ್ತು ನಮ್ಮ ಊರಿಗೆ ಬಸ್ ಬಂದಿದೆ. ಇದರಲ್ಲಿ ಎರಡು ಮಾತಿಲ್ಲ. ಬರ್ತೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ. ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದ್ರೆ ಕರೆ ಕಟ್ ಆಗುತ್ತೆ. ಎಸ್ ಸರ್, ಅಬ್ದುಲ್ ಅಜೀಜ್ ಅವರು, ಈ ಸಂದರ್ಭ ಯಾರಿಗೆಲ್ಲ ತಾವುಗಳು ತಮ್ಮ ಪ್ರಕಾರ ಯಾರಿಗೆಲ್ಲ ಧನ್ಯವಾದಗಳನ್ನು ಹೇಳಬೇಕು ಅಂತ ಇದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ?
ಈಗ ನಾಟಕಲಿಂದ ಹಿಡಿದು ನಮ್ಮ ಮುಡಿಪುವರೆಗೆ ಒಂದು 10 ಶಾಲೆಗಳಿರ್ಬೋದು, ಸರ್ಕಾರಿ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳು. ಅಲ್ಲಿಗೆ ದಿನನಿತ್ಯ ಪ್ರಯತ್ನಿಸಿದಂಥ ಟೀಚರ್ಸ್ನವರಿದ್ದಾರೆ, ಮಕ್ಕಳು ಇದ್ದಾರೆ. ನವೋದಯ ಸ್ಕೂಲ್ ಇದೆ, ಅಲ್ಲಿ ಬಂದರೆ ಪ್ರಾಥಮಿಕ ಸರ್ಕಾರಿ ಶಾಲೆಗಳು ಹೂವಕೋಲ್ನಲ್ಲಿದೆ. ಇಲ್ಲಿ ಶಾರದಾ ಪುಣ್ಯಕೋಟಿ ಶಾಲೆ ಇದೆ, ಅಂಬರು ವ್ಯಾಲಿ ಶಾಲೆ ಇದೆ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇದೆ, ಅಲ್ಮದೀನಾ ಸ್ಕೂಲ್ ಇದೆ, ಆಜಾದ್ ಮೌಲಾನಾ ಆಜಾದ್ ಸ್ಕೂಲ್ ಇದೆ. ಈ ಎಲ್ಲ ಈ ರೂಟಲ್ಲಿರುವಂಥ ಶಾಲೆಗಳು. ಈ ಶಾಲೆಗಳು ಕೆಲವು ಶಾಲೆಗಳು ಅಲ್ಲಿ ಡಿಗ್ರಿ ಇಲ್ಲ. ಟಿಕೆಟ್ ದರ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಸರ್ಕಾರಿ ಕಂಪೇರ್ ಟು? ಈಗ ನಿನ್ನೆ ಬಂದ ಈ ಬಸ್ಸಿನಲ್ಲಿ ಹೂವಕೋಲಿಂದ ಕಂಕನಾಡಿಗೆ ಒಬ್ರು ಟಿಕೆಟ್ ಕಳಿಸಿದ್ರು 16 ರೂಪಾಯಿ. ಅದೇ ಇದಕ್ಕೆ ಖಾಸಗಿ ಬಸ್ಸಿಗೆ 28 ರೂಪಾಯಿ. ಆಗ ನಾವು ಕ್ಯಾಲ್ಕುಲೇಟ್ ಮಾಡಿದೆವು 12 ರೂಪಾಯಿ. ಈಗ ಖಾಸಗಿ ಬಸ್ಸಿನವರು ನಾವು ಇದು ಮಾಡೋದಲ್ಲ, ಅವರಿಗೂ ಕೂಡ ಖರ್ಚುಗಳಿವೆ, ಅವರಿಗೂ ಇದು ಇರ್ಬೋದು. ನಾವು ಈಗ ಸಾಮಾನ್ಯ ಜನರಿಗೆ ಒಂದು ಕ್ಯಾಲ್ಕುಲೇಟ್ ಮಾಡುವಾಗ 12 ರೂಪಾಯಿ, ಈಗ 2 ಸಲ 24 ರೂಪಾಯಿ ಬಂತು. 24 ರೂಪಾಯಿ 22 ರೂಪಾಯಿ ಹಾಲು ಬಂತು, 2 ರೂಪಾಯಿ ಮಗುವಿಗೆ ಚಾಕ್ಲೇಟ್ ಕೂಡ ಬಂತು. ದಿನನಿತ್ಯ ಪ್ರಯಾಣ ಮಾಡುವವರಿಗೆ ಈಗಿನ ಪರಿಸ್ಥಿತಿ ಆಗಿದೆ. ನಾವು ಹಲವಾರು ವಿಷಯಗಳನ್ನು ಸ್ಯಾಕ್ರಿಫೈಸ್ ಮಾಡ್ಬೇಕಾಗ್ತದೆ ಈ ಸಮಯದಲ್ಲಿ. ನಮ್ಮ ಪ್ರತಿಷ್ಠೆ, ನಮ್ಮ ಸಂಪತ್ತು, ಇದನ್ನೆಲ್ಲ ತ್ಯಾಗ ಮಾಡಿದಲ್ಲಿ ಸಾಮಾನ್ಯ ಜನರಿಗೆ ಒಂದು ನ್ಯಾಯವಾದಂತಹ ಒಂದು ಪರಿಸ್ಥಿತಿ ನಮಗೆ ಉಂಟು ಮಾಡಬಹುದು. ನಾವು ಯಾವುದಕ್ಕೂ ನಮ್ಮ ಪ್ರತಿಷ್ಠೆಯನ್ನೇ ನೋಡ್ಕೊಂಡು ಹೋದ್ರೆ ಇದು ಯಾವತ್ತು ಸಾಮಾನ್ಯ ಜನರಿಗೆ ನ್ಯಾಯ ಸಿಗೋದಿಲ್ಲ. ಅದು ನಾವು ತ್ಯಾಗ ಮಾಡಲೇಬೇಕು. ಸೊ ಇಷ್ಟು ವಿದ್ಯಾರ್ಥಿಗಳು ಹಾಗೆ ಶಾಲಾ ಸಿಬ್ಬಂದಿಗಳು. ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ನಮಸ್ತೆ ಸರ್. ಧ್ವನಿ ಕೇಳ್ತಾ ಇದೆಯಾ ಸರ್? ಇಲ್ಲ, ಕೇಳ್ತಾ ಇದೆಯಾ ಸರ್ ಈಗ? ಎಸ್ ಸರ್, ಮಾತಾಡಿ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ. ಎಸ್ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಶಾಲೆ ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಸರ್? ಇತ್ತೆ ಮುಕ್ಲಪೂರ ಮಲಮಲ್ಲ ಪಾತ್ರಂದಿಲ್ಲ ಇರುತ್ತೆ ಇಂಕ್ಲು ಗವರ್ಮೆಂಟ್ ಬಸ್ ಪಾಡಿಯ ಮಂಡದು ಸರಿ. ಓಕೆ, ಅವು ಎಡ್ಡೆ ವಿಷಯನೇ ಆಂಡ ಉಂಡತೆ ಈ ಗವರ್ಮೆಂಟ್ ಬಸ್ ತಕ್ಲು ಉಂಡತೆ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಮುಕ್ಲು ಒಂಜಿ ಸ್ಟ್ಯಾಂಡರ್ಡ್ ಉಂಡು ಲೆಕ್ ಅತ್ತೆ ಅಂದ್ ಇತ್ತೆ ಗವರ್ಮೆಂಟ್ ಬಸ್ ಅಂದ್ ಕುಡ್ಲಾಗ್ ಇತ್ತೆ ಇಂಕ್ಲ ಯಾನ್ ಇಂಕ್ಲು ಬಂದ್ಪ ನಿಂಜೆ ಗೊತ್ತೇನೆ ಕೋಟೆಕಾರ್ ಹಿಡ್ದು ಕುಡ್ಲಾಗ್ ಪ್ರೈವೇಟ್ ಬಸ್ ತಕ್ಲು 20 ರೂಪಾಯಿ ತೆಪ್ಪುರು ಅತ್ತ. ಮುಕ್ಲು ಗವರ್ಮೆಂಟ್ ತಕ್ಲು 13 ರೂಪಾಯಿ ತೆಪ್ಪುರು ಅಂದ್ ಕರೆಕ್ಟ್. ಅಂಡ ಮುಕ್ಲು ದಾಯ ಗೊತ್ತುಂಡೆ ಈ ಡೀಸೆಲ್ ರೇಟ್ ದೆಕ್ಕೋಸ್ಕರ ಅಕ್ಲು ತೆತ್ತೊಂದುಲ್ಲೇರು. ಅಂಡ ಈ ಗವರ್ಮೆಂಟ್ ಬಸ್ ಪಾಂಡ ಎಡ್ಡೆನೆ ಮಾತ ದಿಕ್ಲ ಮಾತ ಒಂಜಿ 4 ಬಸ್ ಪಾಡ್ಲೇನ್ ತುಕ ಮುಕ್ಲೆ ತಾಕತ್ತುಂಡ ಒಂಜಿ ಬಸ್ ಬತ್ತಿ ಕುಡ್ಲೆ ಮುಕ್ಲು ಮಲ್ಲ ನೆತ್ತಲಕ ಪಾತವ್ರು ನೆತ್ ದಾಯ ಗೊತ್ತುಂಡೆ 1 ಗಂಟೆಗೆ ಕುಡ್ಲಾಡು 1 ಗಂಟೆಗೆ ಆತಂಡ ಒಂಜಿ ಬಸ್ ಬರ್ಪುನಿ ಗವರ್ಮೆಂಟ್ ಬಸ್ ಅವಲಾಯೆ ಮುಲ್ತ ಜ್ಯೋತಿಡ್ ಟರ್ಮ್ ಅಂತ ಸೀದಾ ಅಡೆ ಬೋಪಿ ಅಲ್ತರದ ಬಕ್ಕ ನಮ್ಮ ಕುಡ್ಲ ಸೆಂಟ್ರಲ್ ಬೋರ್ಡ್ ಅಂಡ್ ಎಂಚ ಬೋಬುನಿ ಮುಕ್ಕಲು ಮಲ್ಲ ಮಲ್ಲ ಪಾತಿರತ್ತೆ ಎಂಕ್ಲು ಅಲ್ಪ ತಾಯ ಎಂಕ್ಲು ಪಾಡಿ ಎಂಕ್ಲು ಒಂಜಿ ಬಸ್ ಪಾಡ್ದು ಈತ್ ಮಲ್ಲ ಮಲ್ಲ ಪಾತಿರ್ ನಾವು ಒಂದು ಹೊತ್ತು ಓಕೆ ಒಂಜಿ ಬಸ್ ಪಾಡ್ಯರು ಓಕೆ ಅವನು ಜೋಕ್ಲೆಗ್ ಈತ 13 ರೂಪಾಯಿ ಮುಕ್ಲು ಪ್ರತಿ ಸ್ಟಾಪ್ ಎಲ್ಲ ಉಂಟಾಡು ಒಂದೊಂದು ದಿಕ್ಕಡು ಬೊಡೇಜ್ ಒಂದ್ ದಿಕ್ಕಡು ತಪ್ಪುನಿ 1.5 ಕಿಲೋಮೀಟರ್ ಬಕ್ಕ ಆಯೆ ತಪ್ಪುನಿ ಎದುರು ಫಿರೌಡು ತಕ್ಲು ಈ ಗವರ್ಮೆಂಟ್ ಅವಸ್ಥನೆ ಇತ್ತು ನಮ್ಮ ಸೌತ್ ಕಂಡೋಡು ಆತಿಜಿದ್ದಾಯ ಗೊತ್ತಿಲ್ಲ ಗವರ್ಮೆಂಟ್ ಇದಕ್ಕೋಸ್ಕರ ಉಪ್ಪುನಿ ಪೂರ ಗೌಡನಕ್ಲು ಒಲ್ತಲ್ ತಕ್ಲಿಗೆ ಅಕ್ಲೆ ಸರಿ ಕನ್ನಡನೇ ಬರ್ಪುಜಿ ಅತ್ತೊಂದು ನಮ್ಮ ತುಳುತ ಮುಲ್ತ ಊರ್ದ ಪುದರ್ ಗೊತ್ತಿಜ್ಜಿ ಮಾತ್ರ ನಮ್ಮ ಮುಲ್ತಂದು ಪ್ರೈವೇಟ್ ಬಸ್ ಲೈಕ್ ಅನ್ಪುನಿ ಮತ್ತೆ 5 ರೂಪಾಯಿ ಜಾಸ್ತಿ ಬಂಡಲ್ಲ ಮಲ್ಲತ್ತು ಟೈಮ್ಗೆ ನಂಗೊಂದು ಒಂದಿಕ್ಕಡು ನಮ್ಮ ಕೈ ಕೊರಂಡ ಅಲ್ಪ ಒಂದು ಅನ್ಪೇರು ಸುರಮುಕ್ಲಿಗೆ ತಾಕತ್ತಿತ್ತು ನಾವು ಮನ್ಪಾಡು ಪ್ರತಿ ಸ್ಟಾಪ್ ಇಡ್ಲ ಉಂತಾಡು ಕಾಸರಗೋಡು ಹಿಡ್ದು ಕುಡ್ಲ ಮುಟ್ಟ ಬಸ್ ಬೋಂಡತೆ ಮುಕ್ಳು ಓಲ್ ಉಂತವ್ರಿ ಸರಿ 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 ಉಂತವನಿ ಬೀರಿ ಮಿತ್ತಡ್ ಅವತ್ತೊಂದು ಮಕ್ಕಳು ಬೇಲಿ ಮಾಡ್ದಾರು ಸರಿ ಇಡೀ ಹಿಂದಕ್ಕೆ ಸರಿ ರೋಡ್ಗು ಸರಿ ಸರಿ ಇರ್ನ ಪುದರ್ ಸರ್ ಒಳ್ಪರ್ದ ಕಾಲ್ ಬಂತದಲ್ಲ ಯಾನ್ಕೋ ಸೋಮೇಶ್ವರ ಈಶ್ವರ್ ಶೆಟ್ಟಿ ಗಾರ್ ಬಂಡದು ಓಕೆ ಓಕೆ ನೆಕ್ಕಪುರ ಒಂಜಿ ಕಡಿವನ ಬಾಡ್ಲೆ ಮಾರ್ರೆ ಇಂಚಿನ ಒಟ್ಟಾರೆ ನಿಕ್ಲು ಪಾತ್ರಂಡ ಇಂಕ್ಲು ಅಲ್ಪಾರ್ದು ಒಂಜಿ ಬಸ್ ಬುಟ್ಟಿಯ ಮುಲ್ತೂರ್ದು ಬಸ್ ಬುಟ್ಟಿಯ ಮಂಡದು ನಿಕ್ಲನ ಕಾಲರ್ ಮಿತ್ ಮನ್ಪುನಿ ಅತ್ತು
ಜನಕ್ಲೆ ಪಬ್ಲಿಕ್ ಎಂಚಿನ ಬೋರ್ಡ್ ಅವು ಮನ್ಪುಲಿ ಫಸ್ಟ್ ಹಿಂದೆ ಕೊಲ್ಲೇಡ್ ಜಪ್ಪನ అయిపోదు ಕೋಟೆಗಾಡು ಜತ್ತದ ఆయన ಬೊಡಿ ಕೊಲ್ಲೇಡ್ ಜಪ್ಪು ನೀ ಬೊಡಿ ಐದು ಬೊಕ್ಕ ఆయన ಏರೆ ಗವರ್ನಮೆಂಟ್ ಬಸ್ ದಾಗ ಬ್ರೇಕೆ ಬತ್ತು ಜಿಕ್ಕು ಕೋಟೆಗಾರು ಇಡೆ ಮುಟ್ಟ ಅತ್ತಂದೆ ಸರಿ ಸರ್ ಸೋಮೇಶ್ವರ ಬರ್ಪುನಿ ಒಂಜಿ ಬಸ್ ಎಸ್ ಸರ್ ಥ್ಯಾಂಕ್ ಯು ದಿನಕ್ಕೊಂಜಿ ರಡ್ಡು ಗಂಟೆ ಓಕೆ ಥ್ಯಾಂಕ್ ಯು ಈಶ್ವರ್ ಶೆಟ್ಟಿಗಾರ್ ಸರ್. ಈಗ ಅವರು ಮಾತಾಡ್ತಿರೋ ಸೋಮೇಶ್ವರದಿಂದ ಅಂದ್ರೆ ಮಂಗಳೂರಿಂದ ತಲಪಾಡಿಗೆ 2 ನಿಮಿಷಗಳಲ್ಲಿ ಬಸ್ ಇವೆ. ಅಲ್ಲಿ ಸರ್ಕಾರಿ ಬಸ್ಸುಗಳು ಅವಶ್ಯಕತೆನೇ ಇಲ್ಲ. ಈಗ ಒಂದು ಬಸ್ಸು ಹೋಗ್ತಾ ಇತ್ತು, ಅದನ್ನೇ ಅಲ್ಲಿ ಸ್ಟಾಪ್ ಮೇ ಬಿ ಅದು ಕ್ಯಾನ್ಸಲ್ ಆಗಿರ್ಬೇಕು. ಅವ್ರದ್ದು ರೂಟ್ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ. ನಮ್ಮದು ಈಗ ನಮ್ಮ ಏರಿಯಾದ ಒಂದು ಈಗ ನಾಟಕಲ್ ಮೊಂಟೆಪದವು ಮುಡಿಪು ಮಾರ್ಗವಾಗಿರುವ ಜನರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾವು ಹೋರಾಟ ಮಾಡಿದ್ದು. ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಕಡೆ ಸರ್ಕಾರಿ ಬಸ್ಸುಗಳು ಬೇಕಂತ ನಾವು ಹೋರಾಟ ಮಾಡೋದಲ್ಲ. ನಮ್ಮ ಜನರ ನಮ್ಮ ರೂಟಲ್ಲಿ ಹೋಗುವಂತ ಜನರು ಎಷ್ಟಿದ್ದಾರೆ ಅವರ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಆ ಅರ್ಥ ಮಾಡಿಕೊಂಡದಕ್ಕೆ ಅನುಗುಣ ನಾವು ಹೋರಾಟ ಮಾಡಿದ್ದೇವೆ. ಈಗ ಅವರು ಹೇಳಿದಾಗೆ ಖಾಸಗಿ ಬಸ್ಸಿನವರು 5 ರೂಪಾಯಿ ಜಾಸ್ತಿ ಕೊಟ್ಟರು ನಾವು ಹೋಗ್ತೇವೆ ಅಂತ ಹೇಳಿ, ಅವರಿಗೆ ಈಗ 5 ರೂಪಾಯಿಗೂ ಲೆಕ್ಕ ಹಾಕುವಂತ ಬಡ ಜನರು ಇವತ್ತು ಇದ್ದಾರೆ. 5 ರೂಪಾಯಿಗೂ ಲೆಕ್ಕ ಒಂದು ದಿವಸ 5 ರೂಪಾಯಿ ಒಂದು ಟ್ರಿಪ್ ಅಲ್ಲಿ ಹೋದ್ರೆ 2 ಹೋಗಿ ಬರುವಾಗ 10 ರೂಪಾಯಿ ಹೋಯ್ತು. ತಿಂಗಳಿಗೆ ಒಂದು 25 ವರ್ಕಿಂಗ್ ಡೇಸ್ ಇದ್ರು 250 ರೂಪಾಯಿ ಇತ್ತು. 250 ಒಂದು ಸಾಮಾನ್ಯ ಮನುಷ್ಯಂದು ಕೋಳಿ ತಂದು ಪದಾರ್ಥ ಮಾಡ್ತಾರೆ, ಇನ್ನು 2 ಕಿಲೋ ಅವನ ಮಕ್ಕಳಿಗೆ ರುಚಿಯಾದ ಊಟ ಕೊಡ್ತಾರೆ. ನಾವು ಆಲೋಚನೆ ಸಾಮಾನ್ಯ ಜನರ ಬಗ್ಗೆ. ಸರಿ ಸರ್ ಎಸ್ ಸರ್ ಬರ್ತೇನೆ. ಅನೇಕ ಕರೆಗಳು ಬರ್ತಾ ಇದೆ, ಇನ್ನೊಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಹಲೋ ಸರ್. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಅಂತ ಮಂಟಪದವಿನಿಂದ. ಓಕೆ ನಮಸ್ತೆ ಸರ್, ಮಾತಾಡಿ. ಇದು ನಾವು ನಾಗರಿಕ ಹೋರಾಟ ಸಮಿತಿಯ ಒಬ್ಬ ಸದಸ್ಯ ಕೂಡ, ಇವರು ಅಜೀಜ್ ಭಾಯ್ ಅವರು, ನಮ್ಮ ರಜಾಕ್ ಅವರು, ನಾವು ಒಂದೇ ಹೋರಾಟ ಸಮಿತಿಯಲ್ಲಿ ಇದ್ದವರು. ಓಕೆ ಎಸ್. ನಾವು ಇದೇ ನಮ್ಮ ಒಂದು ಸರ್ಕಾರಿ ಬಸ್ಸು ಇಲ್ಲಿಗೆ ಇವರು ಸುಮಾರು 10 ವರ್ಷದಿಂದ ಹೋರಾಟ ಮಾಡ್ತಿದ್ದರು. ಇವರಿಗೆ ನಾವು ಇತ್ತೀಚೆಗೆ 2 ತಿಂಗಳಿಂದ ಇವರ ಜೊತೆಗೆ ಸೇರಿಕೊಂಡಿದ್ದೆವು. ನಾವು ವಿದೇಶದಲ್ಲಿ ಇದ್ದೆವು, ಆದ್ರೆ ಅವರಿಗೆ ಸಪೋರ್ಟ್ ಮಾಡ್ತಿದ್ದೆವು. ಈಗ 2 ತಿಂಗಳಿನಿಂದ ನಾವು ಅವರ ಜೊತೆಗೆ ಸೇರಿಕೊಂಡು ಕೆಲಸ ಮಾಡ್ತಿದ್ದೆವು. ನಮಗೆ ಈ ಲಾಕ್ಡೌನ್ ಸಂದರ್ಭದಲ್ಲಿ ಖಾಸಗಿ ಬಸ್ಸುಗಳು ಮತ್ತು ಬಸ್ಸುಗಳು ಇಲ್ಲದ ಸಂದರ್ಭದಲ್ಲಿ ಜನರು ತುಂಬಾ ಪರಿತಪಿಸುವುದನ್ನು ಕಂಡೆವು. ಮತ್ತೆ ಉಳಿದ ಕಡೆಗಳಲ್ಲ, ನಾವು ಸರ್ಕಾರಿ ಬಸ್ಸುಗಳೆಲ್ಲ ಹೋಗ್ತಾ ಇದೆ, ನಮ್ಮ ಕಡೆಗಳಲ್ಲಿ ಮಾತ್ರ ಸರ್ಕಾರಿ ಬಸ್ಸು ಇಲ್ಲೇ ಇಲ್ಲ. ಖಾಸಗಿ ಬಸ್ಸುಗಳು ಡೀಸೆಲ್ ಮತ್ತು ಇತರ ಕಾರಣಗಳಿಂದ ಲಾಕ್ಡೌನ್ ಸಂದರ್ಭದಲ್ಲಿ ಹೋಗುವುದಿಲ್ಲ. ಇದರಿಂದ ಜನರು ತುಂಬಾ ಕಷ್ಟಪಡುವುದನ್ನು ಕಂಡು ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಈ ಒಂದು ಹೋರಾಟ ಇನ್ನೊಮ್ಮೆ ನಾವು ಇದಕ್ಕೆ ಮುನ್ನುಗ್ಗುವ ಅಂತ ಹೇಳಿ ನಾವು ರಜಾಕ್ ಮತ್ತು ನಾವು ಎಲ್ಲರ ಒಂದು ಚರ್ಚೆ ಮಾಡಿ ಸೀದಾ ನಾವು ನಮ್ಮ ಉಸ್ತುವಾರಿ ಸಚಿವರ ಹತ್ರ, ನಮ್ಮ MLA ಹತ್ರ ಎಲ್ಲ ಹೋಗಿ ನಾವು ಇದು ಮಾಡಿದ್ದೇವೆ. ಎಲ್ಲರೂ ನಮಗೆ ತುಂಬಾ ಸಹಕಾರ ಮಾಡಿದ್ದಾರೆ. ಮುಖ್ಯವಾಗಿ ನಮ್ಮ ಅಜೀಜ್ ಭಾಯ್ ಅವರು ನಮಗೆ ಎಲ್ಲರಿಗೂ ಪ್ರೇರಕ ಶಕ್ತಿ. ರಜಾಕ್ ಭಾಯ್ ಅವರಾಗೆ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವ ಒಬ್ಬ ನಾಯಕ. ಇವರೆಲ್ಲರ ಸಹಕಾರ ಮತ್ತು ನಮಗೆ ನಮ್ಮ ಜನಪ್ರತಿನಿಧಿಗಳ ಸಹಕಾರ ಮತ್ತು ಅಧಿಕಾರಿಗಳ ಸಹಕಾರದಿಂದ ಉತ್ತಮವಾದ ಒಂದು ನಮಗೆ ರೆಸ್ಪಾನ್ಸ್ ಸಿಕ್ಕಿದೆ. ಇವರಿಗೆಲ್ಲರಿಗೂ ನಾನು ಧನ್ಯವಾದವನ್ನು ಸಲ್ಲಿಸುತ್ತಾ ಇದ್ದೇನೆ. ಇನ್ನು ಮುಂದೆ ನಮ್ಮ ಹೋರಾಟ ಮುಂದುವರಿಯಲಿದೆ. ನಮಗೆ ಇನ್ನೂ ಹೆಚ್ಚು ಸರ್ಕಾರಿ ಬಸ್ಸುಗಳು ಬೇಕು. ಹಾಗೂ ಉಳಿದ ಕಡೆಗಳಿಗೆ ನಾವು ಕಾಸರಗೋಡಿಗೆ ಹೋಗುವವರಿದ್ದಾರೆ ತುಂಬಾ ಮಂದಿ, ಅಲ್ಲಿಗೂ ಕೂಡ ನಾವು ಬಸ್ಸಿಗಾಗಿ ಬೇಡಿಕೆಯನ್ನು ಮುಂದಿನ ದಿನಗಳಲ್ಲಿ ಇಡಲಿದ್ದೇವೆ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಧನ್ಯವಾದ ಸರ್, ಧನ್ಯವಾದ. ಎಸ್ ಕರೆಗಳು ಬರ್ತಾ ಇದೆ, ಜೊತೆಗೆ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ, ಜೊತೆಗೆ ಮಾತಾಡಬೇಕು, ಆದರೆ ಸಮಯದ ಭಾವ ಕೂಡ ತುಂಬಾನೇ ಇದೆ. ಎಸ್ ಸರ್, ಕೊನೆಯದಾಗಿ ನಮ್ಮ ರಜಾಕ್ ಮೊಂಟೆಪದ ಅವರು ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್ ಕೊನೆಯದಾಗಿ ಈ ಒಂದು ವಿಚಾರದ ಬಗ್ಗೆ? ಅಂಡ್ ಬಸ್ ಬಂದಿದೆ, ಸರ್ಕಾರಿ ಬಸ್ ಬಂದಿದೆ, ಇನ್ನೂ 2 ಬಸ್ಗಳು ಬರಲಿಕ್ಕೆ ಬಾಕಿ ಇದೆ ಅನ್ನುವಂಥದ್ದು. ಎಸ್, ಈ ಸಂದರ್ಭ ಜೊತೆಗೆ ಪ್ರೈವೇಟ್ ಬಸ್ಗಳ ಹಾವಳಿಗಳ ನಡುವೆ ಸರ್ಕಾರಿ ಬಸ್ಗಳ ವಿಚಾರವಾಗಿ ಕೂಡ ಮಾತಾಡಿದಾಗ ಕೊನೆಯದಾಗಿ ರಜಾಕ್ ಅವರು ತಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ, 10 ವರ್ಷಗಳ ಸುದೀರ್ಘವಾಗಿರುವಂಥ ಹೋರಾಟ. ಎಸ್ ಸರ್, ಕೊನೆಯದಾಗಿ ಕೊನೆಯದಾಗಿ ಎಲ್ಲರಿಗೂ ಕೂಡ ನಮ್ಮ ಆ ಭಾಗದ ಜನತೆ ನಮ್ಮ ಒಟ್ಟಿಗೆ ಬೆನ್ನೆಲುಬಾಗಿ ನಿಂತಿರುವ ಆ ಪ್ರದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ನಾಟಕಲ್ಲಿಂದ ಮುಡಿಪುವರೆಗೆ ನಮಗೆ ಏನು ಸಪೋರ್ಟ್ ಕೊಟ್ಟಿದ್ದಾರ, ಅದು ಕೂಡ ನಮ್ಮ ತಾಯ್ನಾಡಾದ ಮೊಂಟೆಪದವಿನಲ್ಲಿ ನಮಗೆ ಎಷ್ಟು ರೀತಿಯಲ್ಲಿ ಎಲ್ಲರೂ ಕೂಡ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರ. ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾಗಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಸಹಕರಿಸಿದ DC ಆಗಿರ್ಬೋದು, MLA ಆಗಿರ್ಬೋದು, ನಮ್ಮ ಪ್ರಾದೇಶಿಕ ಅಧಿಕಾರಿ ಮತ್ತು ಉಸ್ತುವಾರಿ ಸಚಿವರು, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಜೊತೆಗೆ ಈ ಹೋರಾಟ, ಈ ಚಳುವಳಿ ಇಲ್ಲಿಗೆ ನಿಲ್ಲುವಂಥದ್ದಲ್ಲ.
ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಸಮಾಜದ ಜೊತೆಗೆ ನಿಂತು ಸಮಾಜಕ್ಕೆ ಏನು ಇನ್ನೂ ಅನಿವಾರ್ಯವಾಗಿದೆ ಅದನ್ನು ಒದಗಿಸಿಕೊಡುವಂಥದ್ರಲ್ಲಿ ನಾವು ನಮ್ಮ ತಂಡ ಮುಂಚೂಣಿಯಲ್ಲಿ ಇರ್ತದೆ ಅಂತ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ರಜಾಕ್ ಮೊಂಟೆಪದ ಅವರು. ತಮ್ಮ ಹೋರಾಟ ಇದೇ ರೀತಿ ನಿತ್ಯ ನಿರಂತರವಾಗಿರಲಿ ಅಂಡ್ ಯುವಕರು ಬರ್ಬೇಕಪ್ಪ, ಈ ರೀತಿಯ ಹೋರಾಟಗಳು ಬದಲಾವಣೆಗಳು ಆಗಬೇಕು ಅನ್ನುವಂಥದ್ದು. ಸೊ ದಟ್ಸ್ ವೈ ತಾವುಗಳು ಮಾಡಿದ್ದೀರಾ, ಹೆಮ್ಮೆ ಇದೆ ಈ ವಿಚಾರದಲ್ಲಿ. ಕೊನೆಯದಾಗಿ ಸರ್ ಅಬ್ದುಲ್ ಅಜೀಜ್ ಅವರು, ಈಗ ನಮ್ಮದು ಹೋರಾಟ ನಾಗರಿಕ ಹೋರಾಟ ಸಮಿತಿಯಿಂದ ಇನ್ನಷ್ಟು ಎಲ್ಲ ಕಡೆಯಿಂದ ಈಗ ನಾಟಕಲಿಂದ ಹಿಡಿದು ಮುಡಿಪುವರೆಗೆ ಎಲ್ಲ ಜನರನ್ನು ಸೇರಿಸಿ ಎಲ್ಲ ಊರಿನ ಜನರು ಅಲ್ಲಿನ ಸಮಸ್ಯೆಗಳ ಬಗ್ಗೆ ನಾವು ಹೋರಾಟ ಸಮಿತಿಯಲ್ಲಿ ತೀರ್ಮಾನಗಳು ಮುಂದಿನ ಹೋರಾಟ ಇದು ಬಸ್ಸಿದ್ದು ಮಾತ್ರ ಅಲ್ಲ ಸಮಸ್ಯೆಗಳು. ಈಗ ರಸ್ತೆ ಬದಿಯಲ್ಲಿ ತುಂಬ ಕಸಗಳು ಎಲ್ಲೆಲ್ಲೋ ಬಿಸಾಡಿ ಹೋಗ್ತಾ ಇದ್ದಾರೆ. ಅಂದರೆ ಅದು ಎಲ್ಲ ಪಂಚಾಯತಿಗಳು ಅದರ ಬಗ್ಗೆ ಗಮನವಹಿಸಿ ಜನಸಾಮಾನ್ಯರಿಗೆ ತೊಂದರೆಯಾಗುವ ರೀತಿಯಲ್ಲಿ ಎಲ್ಲೋ ಒಂದು ಕಡೆಯಿಂದ ಒಬ್ಬರು ಬಂದು ಯಾರೊಬ್ಬನ ಮನೆಯಲ್ಲಿ ಸುರಿದು ಬೆಳಗ್ಗೆ ಹೋಗ್ತಾರೆ. ಇಂಥ ಸಮಸ್ಯೆಗಳು ಹಲವಾರಿವೆ. ಇದರೆಲ್ಲ ವಿಷಯವನ್ನು ನಾವು ಗಮನಕ್ಕೆ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲವನ್ನು ನಮ್ಮ ಊರಿನಿಗೆ ಬೇಕಾಗುವಂಥ ಆರೋಗ್ಯಕರ ವಾತಾವರಣ, ಸಮಾಜದಲ್ಲಿ ಶಾಂತಿ ಸೌಹಾರ್ದ ವಾತಾವರಣ ಉಂಟಾಡುವಂಥ ಎಲ್ಲ ವಿಷಯಗಳಲ್ಲೂ ನಾವು ಅದರಲ್ಲಿ ಇನ್ವಾಲ್ವ್ ಆಗಿ ಆ ಮುಂದಿನ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಿಂದ ನಾವು ನಡೆಸ್ತಾ ಇದ್ದೇವೆ. ಈಗ ನಮಗೆ ಬಸ್ಸು ಬಂದಿದೆ. ಈ ಹೋರಾಟದ ಪ್ರತಿಫಲವಾಗಿ ನಾನು ಎಲ್ಲ ಸಾಮಾನ್ಯ ಜನರಲ್ಲಿ ವಿನಂತಿಸಿದರೆ ಈ ಬಸ್ಸನ್ನು ಇನ್ನಷ್ಟು ಬಸ್ಸು ಬರುವ ಹಾಗೆ ನಾವು ಆ ಬಸ್ಸನ್ನು ಉಪಯೋಗಿಸಿಕೊಂಡು ನಾವು ಸರ್ಕಾರದಿಸಿರುವ ಸವಲತ್ತನ್ನು ನಾವು ಪಡೆಯುವುದಷ್ಟೇ. ಸರ್ಕಾರ ನಮಗೆ ಕೊಡುವಂಥ ನೀವು ಬಸ್ಸಲ್ಲಿ ಹೋಗೋದಕ್ಕೊಂದು ಸವಲತ್ತು ಕೊಟ್ಟಿದೆ, ಆ ಸವಲತ್ತನ್ನು ನಾವು ಪಡೆದುಕೊಂಡು ಅದನ್ನು ಉಪಯೋಗಿಸಿಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಸ್ಗಳಿಗೆ ನಮ್ಮ ಇವರು ರಿಮ್ಯಾಜ್ ಹೇಳಿದ ಹಾಗೆ ಇನ್ನೊಂದು ಕಾಸರಗೋಡು ಮೂಲಕ ಹೋಗುವಂದಲ್ಲಿ ಕಾಸರಗೋಡು ಹಲವು ಜನರಿದ್ದಾರೆ, ಅದಕ್ಕೆ ಕೂಡ ಒಂದು ಕಾಸರಗೋಡು ಬಸ್ಸಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಅದು ಕೂಡ ಬರುವ ಒಂದು ಆಸೆಗಳಿವೆ. ಅದೇ ರೀತಿಯಾಗಿ ನಮ್ಮ ಈ ಒಂದು ಹೋರಾಟಕ್ಕೆ ಸ್ಪಂದನೆ ನೀಡಿದಂಥ ಎಲ್ಲ ನಮ್ಮ ಯು ಟಿ ಖಾದರ್ ಅವರಿಗೂ, ನಮ್ಮ ಉಸ್ತುವಾರಿ ಮಾಜಿ ಉಸ್ತುವಾರಿ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೂ, ನಮ್ಮ DC ಇವರಿಗೂ ರಾಜೇಂದ್ರ ಪ್ರಸಾದ್ ಅವರಿಗೂ, ಅದೇ ರೀತಿ ನಮ್ಮ RTO ವರ್ಣೇಕರ್ ಅವರಿಗೂ, ಅದೇ ರೀತಿ ವಿಭಾಗೀಯ ನಿಯಂತ್ರಣಾಧಿಕಾರಿ KSRTC ಎಲ್ರಿಗೂ ನಾನು ನಮ್ಮ ತುಂಬು ಹೃದಯದಿಂದ ನಮ್ಮ ಊರಿನ ಪರವಾಗಿ ನಮ್ಮೆಲ್ಲ ನಾಗರಿಕರ ಪರವಾಗಿ ತುಂಬು ಹೃದಯ ಕೃತಜ್ಞತೆಗಳನ್ನು ಈ ಮೂಲಕ ಹೇಳ್ತೇನೆ. ಓಕೆ ಎಸ್ ಸರ್, ಇದು ಮಂಗಳೂರಿನಿಂದ ದೇರಳಕಟ್ಟೆಗೆ ನಾಟಕಲ್ ಮೊಂಟೆಪದಲ್ ಮಾರ್ಗವಾಗಿ ಬಂದಂತಹ ಸರ್ಕಾರಿ ಬಸ್. ಆ ಬಸ್ಸಿನ ಒಂದು ಖುಷಿಯಲ್ಲಿ ಸಂಭ್ರಮದಲ್ಲಿರುವಂತಹ ಊರಿನ ನಾಗರಿಕರು. ಸೊ ಅವ್ರ ಜೊತೆ ಮಾತುಕತೆ ನಾನು ಇವತ್ತು ಮಾತನಾಡಿದ್ದೇನೆ ಅನ್ನುವಂಥದ್ದು. ಕರೆಗಳು ಕೂಡ ಬಂದಿದೆ, ಅನೇಕ ಕರೆಗಳು ಬರ್ತಾ ಇದೆ ಇನ್ನೂ ಕೂಡ, ಆದರೆ ಸಮಯದ ಅಭಾವ ತುಂಬಾನೇ ಇದೆ. ಸೊ ಹಾಗಾಗಿ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದಿದೆ. ಅದಕ್ಕಿಂತಲೂ ಕೂಡ ಮೊದಲೇದಾಗಿ ಈ ಒಂದು ಊರಿನ ಜನರ ಒಂದು ಪ್ರಾಮಾಣಿಕವಾಗಿರುವಂತಹ ಹೋರಾಟದ ಪ್ರಯತ್ನವಾಗಿ ಬಂದಿರುವಂತಹ ಸರ್ಕಾರಿ ಬಸ್ ಯಾರು ಏನ್ ಬೇಕಾದ್ರೂ ಹೇಳ್ಬೋದು, ಆದ್ರೆ ಈ ಊರಿನ ಜನರಿಗೆ ಸರ್ಕಾರಿ ಬಸ್ ಅನಿವಾರ್ಯ ಆಗಿತ್ತು, ಅನಿವಾರ್ಯ ಇದೆ ಅನ್ನುವಂಥದ್ದು ಅಷ್ಟೇ ಉಪಯುಕ್ತವಾಗಿರುವಂತಹ ವ್ಯವಸ್ಥೆಯು ಕೂಡ ಹೌದು ಅನ್ನುವಂಥದ್ದು ಆ ಭಾಗದ ಊರಿನ ಜನರ ಮುಖದಲ್ಲಿ, ಅವರ ಮುಖದಲ್ಲಿರುವಂತಹ ಮಂದಹಾಸ, ನಗು, ಖುಷಿ ಕೂಡ ಹೇಳುತ್ತೆ. ಇವರುಗಳ ಮಾತುಗಳೇ ಹೇಳುತ್ತೆ ಆ ಭಾಗದ ಊರಿನ ಜನರಿಗೆ ಎಷ್ಟು ಸರ್ಕಾರಿ ಬಸ್ನ ಅವಶ್ಯಕತೆ ಇತ್ತು ಅನ್ನುವಂಥದ್ದು. ಸೊ ಇದೀಗ ಸರ್ಕಾರಿ ಬಸ್ ನಿನ್ನೆ ಬಂದಿದೆ, ಖುಷಿಯಲ್ಲಿದ್ದಾರೆ, ವಿಜಯೋತ್ಸವವನ್ನ ಸಂಭ್ರಮವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಈ ಮಟ್ಟಿಗೆ ಖುಷಿ ಸಿಗುತ್ತಾ ಸರ್ಕಾರಿ ಬಸ್ ಅಂತ ಬಂದಾಗ, ಅದು ಕೂಡ ನಮ್ಮ ಮಂಗಳೂರಿನಲ್ಲಿ ಬೆಳೆದಿರುವಂತಹ ಮಂಗಳೂರಿನಲ್ಲಿ, ಬೆಳೀತಾ ಇರುವಂತಹ ಮಂಗಳೂರಿನಲ್ಲಿ, ಅಭಿವೃದ್ಧಿಯ ಪಥದಲ್ಲಿರುವಂತಹ ಮಂಗಳೂರಿನಲ್ಲಿ ಇಷ್ಟು ಅವಶ್ಯಕತೆ ಇತ್ತ ಅನ್ನುವಂತಹ ಪ್ರಶ್ನೆ ಕೂಡ ಬಂದಾಗ ಇದು ಒಂದು ಪ್ರಶ್ನೆ ಒಂದ್ ಕಡೆ. ಆದ್ರೆ ಇನ್ನೊಂದ್ ಕಡೆ ಒಂದು ಸರ್ಕಾರಿ ಬಸ್ ಬರಬೇಕು ಅಂತ ಹೇಳಿದ್ರೆ ಸುದೀರ್ಘವಾಗಿರುವಂತಹ 10 ವರ್ಷಗಳು ನಾವುಗಳು ತೆಗೆದುಕೊಳ್ಬೇಕಾ, ಸುದೀರ್ಘವಾಗಿರುವಂತಹ 10 ವರ್ಷಗಳ ಕಾಲ ನಾವುಗಳು ಹೋರಾಟ ಮಾಡಬೇಕು ಅನ್ನುವಂತಹ ಪ್ರಶ್ನೆಯು ಕೂಡ ಬರುತ್ತೆ. ಇದೆಲ್ಲದರ ನಡುವೆ ಆ ಭಾಗದ ಊರಿನ ಜನರು, ಯುವಕರು ಮುಂದೆ ಬಂದಿದ್ದಾರೆ. ಸತತವಾಗಿರುವಂತಹ ಪ್ರಾಮಾಣಿಕವಾಗಿರುವಂತಹ ಹೋರಾಟದಿಂದ ಆ ಊರಿಗೆ ಸರ್ಕಾರಿ ಬಸ್ ಬಂದಿರುವಂಥದ್ದು ಹೆಮ್ಮೆಯ ವಿಚಾರ. ಯಾಕಂದ್ರೆ ಅವರ ಹೋರಾಟ ಪ್ರಾಮಾಣಿಕತೆ, ಸೊ ಅದಕ್ಕೆ ಇದು ಸಾಕ್ಷಿ ಆಗುತ್ತೆ. ನಾನು ಆಗ್ಲೇ ಹೇಳಿದಾಗೆ ಕರಾವಳಿ ಭಾಗದಲ್ಲಿ ಮೊನ್ನೆ ತಾನೆ ಒಂದು ಟೋಲ್ ಗೇಟ್ ಇತ್ತು. ಆ ಸಂದರ್ಭ ಹತ್ತಿರ ಮತ್ತೊಂದು ರಸ್ತೆಯನ್ನ ಮಾಡಿ ಆ ಭಾಗದ ಜನರು ಆ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಂಡಿರುವಂತದ್ದು ತುಂಬಾ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಇದೀಗ ಈ ಊರಿನ ಭಾಗದ ಜನರು ಕೂಡ ಸರ್ಕಾರಿ ಬಸ್ ಬರಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ಅದರಲ್ಲಿ ಜಯವನ್ನ ಗಳಿಸಿದ್ದಾರೆ. ಸೊ ಒಳ್ಳೆದಾಗ್ಲಿ, ತಮ್ಮ ಹೋರಾಟಗಳು ಇದೇ ರೀತಿ ನಿತ್ಯ ನಿರಂತರವಾಗಿರ್ಲಿ, ಜನಸಾಮಾನ್ಯರ ಒಂದು ಕಷ್ಟಕ್ಕೆ ಸ್ಪಂದನೆ ಆಗ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ರಜಾಕ್ ಅವರಿಗೆ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಅದೇ ರೀತಿ ಅಬ್ದುಲ್ ಅಜೀಜ್ ಅವರು ಸರ್ ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು
ಲೆಫ್ಟ್ ವರ್ಸಸ್ ರೈಟ್